ಅವನ ಎಕ್ಸ್ಪ್ರೆಷನ್ಸ್ ಹೇಗೆ ಅಂತ ಹೇಳಿದ್ರೆ ಕ್ಲಾರಿಟಿ ಇಲ್ಲದ ಜನ. ಒಂದು ಮೂವಿ ಮುಗ್ದ ಕೂಡಲೇ ಡೈರೆಕ್ಟರ್ ಸೂಪರ್ ಸ್ಟಾರ್ ಆಗಿ ಬಿಡ್ಬೋದು, ದುಡ್ಡು ಬರ್ದಿದ್ರು ಅವ್ನು ಸೂಪರ್ ಸ್ಟಾರ್ ಆಗ್ತಾನೆ. ನಿಜ ನಿಜ. ಒಂದು ಆಕ್ಟರ್ ಸೂಪರ್ ಸ್ಟಾರ್ ಆಗಿ ಬಿಡ್ತಾನೆ, ಆಕ್ಟ್ರೆಸ್ ಸೂಪರ್ ಸ್ಟಾರ್ ಆಗ್ತಾರೆ, ಮ್ಯೂಸಿಕ್ ಡೈರೆಕ್ಟರ್ಸ್ ಅವ್ರದ್ದೆಲ್ಲ ಕರಿಯರ್ ಸೆಟ್ ಆಗ್ತದೆ. ಪ್ರೊಡ್ಯೂಸರ್ ಏನಾಯ್ತು, ಪೋಸ್ಟ್ ಪ್ರೊಡಕ್ಷನ್ ನಂಬಿದ್ರೆ ನಮ್ಗೆ 3 ವರ್ಷ ನಮಗೆ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಹೋಗಿದೆ. 2 ವರ್ಷ ಹಳೆ ಕತೆ ಎಂತ ಅಂತ ಮಾತಾಡ್ಲಿಕ್ಕೆ ಆಗ್ತದೆ. ಒಮ್ಮೆ ನಮಗೆ ಕ್ವಶನ್ ಬಂತು, ಹಾಗಾದ್ರೆ ನಾವು ತಗೊಂಡು ಬಂದಿದ್ದೇವಾ ಅಂತ ಹೇಳೋ ಕ್ವಶನ್ ಬಂತು. ಬಟ್ ಹಾರ್ಡ್ ಡಿಸ್ಕ್ ಕಾಣೆ, ಇದು ಹೆಡ್ಡಿಂಗ್ ಅದು ಹೆಡ್ಲೈನ್ ಇಷ್ಟೇ, ನಮಗೆ ಹಾರ್ಡ್ ಡಿಸ್ಕ್ ಕಾಣೆ ಆಗಿದೆ. ಮತ್ತೆ ಯಾವತ್ತು ಫಸ್ಟ್ ಟೈಮರ್ಸ್ ಮೂವಿಯನ್ನು ಕೋಟಿಗಟ್ಟೆಯಲ್ಲಿ ಹಾಕೋದು ದೊಡ್ಡ ರಿಸ್ಕ್. ಒಪ್ಪಿಕೊಂಡ ಮೇಲೆ ನಾವು ಸ್ಕ್ರಿಪ್ಟಿಂಗ್ ಕೂತೇವೆ. ನೆಕ್ಸ್ಟ್ ಬರೋ ಕ್ವಶನ್ ಎಂತ ಅಂತ ಹೇಳಿದ್ರೆ, ಸರಿ ನಿಮ್ಮದು ಕತೆ ಚಂದ ಉಂಟು, ಬಟ್ ಅದು ಎಂಟರ್ಟೈನಿಂಗ್ ಆಗಿ ಹೋಗದಿದ್ರೆ ಜನ ಅದನ್ನು ಒಪ್ಪಿಕೊಳ್ಳೋದಿಲ್ಲ. ಹಾಗಾಗಿ ಒಂದು 10 ಮೂವಿ ಮಾಡಿದ ಎಕ್ಸ್ಪೀರಿಯನ್ಸ್ ಖಂಡಿತವಾಗಿ ಒಂದು ಮೂವಿಯಲ್ಲಿ ಆಗಿದೆ. ಬೊಂಬಾಟ್ ಸಿನಿಮಾ ನೋಡ್ತಾ ಇರುವಂತ ಕನ್ನಡದ ಎಲ್ಲ ಪ್ರೇಕ್ಷಕರಿಗೆ ನಮಸ್ಕಾರ. ನಾನು ಸೂರಜ್ ಮಂಗಳೂರು. ಸಿನಿಮಾಗಳನ್ನ ನೋಡಿದಾಗ ನಾವು ಕೂಡ ಒಂದು ಸಿನಿಮಾ ಮಾಡಬೇಕು ಅಂತ ಸಾಕಷ್ಟು ಜನರ ಮನಸ್ಸಲ್ಲಿ ಆಸೆಗಳು ಹುಟ್ಟುತ್ತದೆ. ಆದರೆ ಸಿನಿಮಾ ಮಾಡ್ತೇನಂತ ಅನ್ಕೊಳ್ಳೋದು ಸುಲಭ, ಬಟ್ ಮಾಡೋದು ತುಂಬ ಕಷ್ಟ. ಸಿನಿಮಾ ಮಾಡಲಿಕ್ಕೆ ಒಳ್ಳೆಯ ಒಂದು ಸ್ಕ್ರಿಪ್ಟ್ ಬೇಕು, ಒಂದು ಆಲೋಚನೆ ಬೇಕು, ಒಂದು ಪರ್ಫೆಕ್ಟ್ ಆದಂಥ ಒಂದು ಇಂಟೆನ್ಷನ್ ಬೇಕು. ಏನು ಮಾಡಲಿಕ್ಕೆ ಹೊರಟಿದ್ದೇನೆ, ಏನು ಮಾಡಬಹುದು, ಜನರಿಗೆ ಏನು ಹೇಳಲಿಕ್ಕೆ ಹೊರಟಿದ್ದೇನೆ. ಅದಕ್ಕಿಂತ ಮುಖ್ಯ ಏನು ಅಂತ ಹೇಳಿದರೆ ಒಂದು ಬಜೆಟ್, ಹಣ. ಆ ಬಜೆಟ್ ಇದ್ದಾಗ ಒಂದು ಒಳ್ಳೆ ಸಿನಿಮಾ ನಿರ್ಮಾಣ ಆಗ್ತದೆ. ಇಷ್ಟನ್ನೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಒಳ್ಳೆ ಕಥೆಯನ್ನು ಹಿಡ್ಕೊಂಡು ಒಂದು ಕನ್ನಡ ಸಿನಿಮಾ ಮಾಡಬೇಕು ಅಂತ ಒಂದು ಆಸೆಯನ್ನು ಇಟ್ಕೊಂಡು ನಮ್ಮ ಮಂಗಳೂರಿನ ಅಂದರೆ ಪುತ್ತೂರು ಸುಳ್ಯದ ಒಬ್ಬ ಯುವಕ ಕನ್ನಡ ಸಿನಿಮಾ ಮಾಡಲಿಕ್ಕೆ ಹೊರಟಿದ್ದಾರೆ. ಸದ್ಯ ನನ್ನ ಜೊತೆಗೆ ಶ್ರೀಮುಖ ಅವರಿದ್ದಾರೆ. ಶ್ರೀಮುಖ ಅವರೇ, ಮೊದಲನೇದಾಗಿ ನಮಸ್ಕಾರ, ವೆಲ್ಕಮ್. ನಮಸ್ತೆ ಸೂರಜ್ ಮತ್ತು ಬೊಂಬಾಟ್ ಸಿನಿಮಾದ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಹೇಗಿದ್ದೀರಿ? ಸೂಪರ್. ಒಂದು ಸ್ವಲ್ಪ ನಿದ್ದೆ ಕಮ್ಮಿ ಆಗಿದೆ, ಮತ್ತೆಲ್ಲ ಓಕೆ. ಇವತ್ತು ನಾವು ಬಂದಿರುವಂಥ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ದಾಮಾಯಣ ಅನ್ನೋ ಒಂದು ಸಿನಿಮಾನ ಶ್ರೀಮುಖ ಅವರು ನಿರ್ದೇಶನ ಮಾಡಿದ್ದಾರೆ, ಅದರ ಜೊತೆಗೆ ಮೇನ್ ಲೀಡ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಅದರ ಒಂದು ಮೇಕಿಂಗ್ ಕಥೆಯನ್ನು ಮಾತಾಡೋಣ. ಅಂದರೆ ಹೊಸಬರು ಒಂದು ಸಿನಿಮಾ ಮಾಡಿದಾಗ ಒಂದು ಸಿನಿಮಾ ಪ್ರೊಸೆಸ್ ಎಷ್ಟು ಕಷ್ಟ ಇರುತ್ತೆ ಅನ್ನೋದು, ಅಷ್ಟು ಸುಲಭದ ಜರ್ನಿ ಇತ್ತ, ಹೇಗೆ ಏನು ಅಂತ ಹೇಳಿ. ಶ್ರೀಮುಖ ಅವರೇ, ಮೊದಲನೇದಾಗಿ ನಾವು ಟೈಟಲಿಂದ ಹೋಗೋದಾದರೆ, ದಾಮಾಯಣ ಅನ್ನೋ ಒಂದು ಟೈಟಲ್ ಯಾಕಾಗಿ ಇಟ್ರಿ ಅಂತ? ತುಂಬಾ ಜನ ಇಷ್ಟಪಟ್ಟಂತ ಹೆಸರು, ತುಂಬಾ ಜನ ಆಶ್ಚರ್ಯಪಟ್ಟಂತ ಹೆಸರು ದಾಮಾಯಣ. ಯಾಕೆ ಈ ಹೆಸರು ಇಟ್ರಿ? ದಾರಿಯಲ್ಲಿ ಹೋಗುವಾಗ ಕೆಲವರು ಯಾರಾದ್ರು ಅಥವಾ ಹೊಸಬ್ರು ಯಾರಾದ್ರೂ ದಾಮಾಯಣ ಅಂತ ಹೆಸರು ಕೇಳಿದ ಕೂಡಲೇ ರಾಮಾಯಣವ ಅಂತ ಕೇಳ್ತಾರೆ. ನಾವು ಕರೆಕ್ಷನ್ ಮಾಡ್ಬೇಕಾಗ್ತದೆ. ದಾಮಾಯಣ, ದಾಮಾಯಣ ಕೇಳಿದ ಕೂಡಲೇ ಅವ್ರಿಗೆ ಏನೋ ಒಂದು ಇಂಟ್ರೆಸ್ಟಿಂಗ್. ಯಾವಾಗಲೂ ಹೇಗೆ ಅಂತ ಹೇಳಿದ್ರೆ, ಕತೆ ಹೇಳುವ ಮೊದಲು ಅಥವಾ ಒಂದು ಸಿನಿಮಾ ತೋರಿಸುವ ಮೊದಲು ಟೈಟಲ್ ಒಂದು ಇಂಟ್ರೆಸ್ಟಿಂಗ್ ಆಗಿರಬೇಕು ಅಂತ ಹೇಳೋದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಮಾರ್ಕೆಟಿಂಗ್ ಪರ್ಸ್ಪೆಕ್ಟಿವ್ ಅಲ್ಲಿ. ಸೊ ಹಾಗೆ ನಾವು ಥಿಂಕ್ ಮಾಡ್ತಾ ಹೋದ ಹಾಗೆ ಏನೋ ಒಂದು ಇಡಬಾರ್ದು, ಚೆನ್ನಾಗಿರೋ ಹೆಸರು ಇಡಬೇಕು, ಸೂಟ್ ಆಗೋ ಹೆಸರು ಇಡಬೇಕು. ಹಾಗಾಗಿ ಇದರಲ್ಲಿ ಒಂದು ದಾಮೋದರನ ಜರ್ನಿ ಇದೆ, ಆಯ್ತಾ. ಇವನು ಪೇಟೆಗೆ ಹೋಗುದು ಡೂಡ್ ದಾಮೋದರ್, ಹೌದು, ಡೂಡ್ ದಾಮೋದರನ ಜರ್ನಿ ಇದೆ, ಆಯ್ತಾ. ಅವನ ಜರ್ನಿ ಏನು ಅಂತ ಹೇಳಿದ್ರೆ ಕನಸಿನ ಪಯಣ. ಅವನಿಗೊಂದು ಕನಸಿದೆ, ದೊಡ್ಡ ಕನಸಿದೆ, ಆಯ್ತಾ. ಆ ಕನಸಿಗೆ ಕ್ಲಾರಿಟಿ ಇಲ್ಲ, ಆ ಕನಸಿನ ಪಯಣ ಅವನು ಮಾಡ್ತಾನೆ. ಸೊ ಹಾಗಾಗಿ ಆ ಒಂದು ಪಯಣ ಅಂತ ಹೇಳಿದ್ರೆ ಅಯನ ಅಂತ ಸಂಸ್ಕೃತ ವರ್ಡ್. ಹಾಗಾಗಿ ದಾಮೋದರನ ಅಯನ, ಅದನ್ನು ದಾಮಾಯಣ. ಅಲ್ಲಿ ಏನಂತ ಹೇಳಿದ್ರೆ ಇನ್ನೊಂದು ವಿಷಯ, ಪ್ರಭು ಶ್ರೀರಾಮಚಂದ್ರ ನಮಗೆ ತುಂಬಾ ಆದರ್ಶ, ಭಾರತೀಯರಿಗೆ ತುಂಬಾ ಆದರ್ಶ. ಹಾಗಾಗಿ ಇದನ್ನು ನಾವೇನ್ ತಗೊಂಡಿದ್ದೇವೆ ಅಂತ ಹೇಳಿದ್ರೆ, ದಾಮೋದರ ಯಾರಿಗೂ ಆದರ್ಶ ಅಲ್ಲದ ವ್ಯಕ್ತಿ. ಹಾಗಾಗಿ ನಾವು ಅದನ್ನ ವ್ಯಂಗ್ಯಾರ್ಥವಾಗಿ ಅಯಣ ಅಂತ ತೋರಿಸಿದ್ದೇವೆ. ನಿಮ್ಮದೊಂದು ಒಳ್ಳೆ ರಾಮಾಯಣ ಅಂತ ಬೈತಾರೆ ನೋಡಿ ಪೇರೆಂಟ್ಸ್, ಅಥವಾ ತುಂಬಾ ಆಡು ಮಾತಿನಲ್ಲಿ ಬರುವಂತ ವರ್ಡ್ ಅದು. ಹಾಗಾಗಿ ಇಲ್ಲಿ ದಾಮಾಯಣ ಅಂತ ಹೇಳಿ ನಾವು ಕ್ರಿಯೇಷನ್ ಮಾಡಿದ್ದೇವೆ. ಈ ವರ್ಡ್ ನಮಗೆ ಹುಟ್ಟಿಕೊಂಡದ್ದು ಹೇಗೆ ಅಂತ ಹೇಳಿದ್ರೆ, ಒಂದು ಡಿಸ್ಕಷನ್ ನಮ್ಮದು ಟೀಮ್ ಒಳಗೆ ತುಂಬಾ ಡಿಸ್ಕಷನ್ ಆಯಿತು. ತುಂಬಾ ಜನ ತುಂಬಾ ಹೆಸರನ್ನು ಸಜೆಸ್ಟ್ ಮಾಡಿದ್ರು. ಅದರಲ್ಲಿ ನನ್ನ ತಂದೆಯವರು ಇದರಲ್ಲಿ ದಾಮೋದರನ ತಂದೆಯಾಗಿಯೇ ಪಾರ್ಟ್ ಮಾಡಿದ್ದಾರೆ. ನಿಜವಾದ ತಂದೆ ಇವರು ದಾಮಾಯಣದಲ್ಲಿ ದಾಮೋದರನ ತಂದೆಯಾಗಿ ಪಾರ್ಟ್ ಮಾಡಿದ್ದಾರೆ. ಯಕ್ಷಗಾನ ಕಲಾವಿದರು, ಕಟೀಲ್ ಮೇಳದಲ್ಲೆಲ್ಲ ವರ್ಕ್ ಮಾಡಿದವರು. ಅವರು ದಾಮೋದರನ ಜರ್ನಿ ಆದ ಕಾರಣ ನಾವು ಇದನ್ನು ಒಂದು ದಾಮಾಯಣ ಅಂತ ಹೆಸರಿಟ್ಟರೆ ಹೇಗಿರ್ತದೆ. ನಮಗೆ ಬೇರೆಲ್ಲ ಹೆಸರಿತ್ತು, ಅದು ನನಗೆ ಅಷ್ಟು ಸೂಟ್ ಆಗ್ತಾ ಇರಲಿಲ್ಲ. ಮಾಡದ ಯೋಚನೆ ಮಾಡ್ತಾ ಇರುವಾಗ ಈ ಹೆಸರು ಬಂದ ಕೂಡಲೇ ಸಾಧಾರಣ ಎಲ್ಲರಿಗೂ ಕೂಡ ಇದನ್ನು ಹೇಳಿದ ಕೂಡಲೇ ಇದು ತುಂಬಾ ಚಂದ ಉಂಟು ಅಂತ ಹೇಳಿ ಸೀದಾ ಪಿಕ್ ಮಾಡಿ ಬಾಯಲ್ಲಿ ಒಳ್ಳೆ ಚೆನ್ನಾಗಿ ಕೂತ್ಕೊಳ್ಳುವ ವರ್ಡ್ ದಾಮಾಯಣ ಅಂತ ಹೇಳಿ, ಆಯ್ತಾ. ಮತ್ತೊಂದು ಸ್ವಲ್ಪ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುವಂತ ವರ್ಡ್. ಹಾಗಾಗಿ ತುಂಬಾ ಜನಕ್ಕೂ ಇಷ್ಟ ಆಯ್ತು. ನಮ್ಮ ಟೀಮಲ್ಲಿಯೂ ತುಂಬಾ ಜನಕ್ಕೆ ಈ ಸಜೆಷನ್ ಕೇಳಿದ ಕೂಡಲೇ ಓಕೆ ಮಾಡಿಬಿಟ್ರು. ಕೂಡಲೇ ಅದನ್ನು ನಾವು ಹೋಗಿ ರಿಜಿಸ್ಟರ್ ಮಾಡಿಕೊಂಡೆವು. ಈಗ ಹೊಸ ತಂಡ, ಈಗ ಒಂದು ವಿದೌಟ್ ಎಕ್ಸ್ಪೀರಿಯನ್ಸ್, ಲೈಕ್ ಈಗ ಒಂದು ಸಿನಿಮಾಕ್ಕೆ ಬರಬೇಕು ಅಂತ ಹೇಳಿದ್ರೆ ಅಸಿಸ್ಟೆಂಟ್ ಆಗಿ, ಅಸೋಸಿಯೇಟ್ ಆಗಿ, ರೈಟರ್ ಆಗಿ, ಆ ಥರ ಒಂದು ಸ್ಟೆಪ್ ಬೈ ಸ್ಟೆಪ್ ಸಿನಿಮಾಕ್ಕೆ ಬರ್ತಾರೆ. ಈಗ ನೀವು ಒಂದು ಬಿಸ್ನೆಸ್ ಫೀಲ್ಡ್ ನಲ್ಲಿರುವವರು, ಬಹುಶಃ ಈ ಸಿನಿಮಾ ಮಾಡುವಾಗ ಕಲಿತಾ ಇದ್ರ ಅಥವಾ ಬಿಸ್ನೆಸ್ಗೆ ಬಂದಾಗಿತ್ತು ನಾನು. ಬಟ್ ಈ ಒಂದು ಎಕ್ಸ್ಪೀರಿಯನ್ಸ್ ಗಳನ್ನ ಪಡೆಯದೆ ಒಂದು ಸಿನಿಮಾಕ್ಕೆ ಡೈರೆಕ್ಟ್ ಆಗಿ ಇಳಿಯುವಂಥದ್ದು ಆ ನಿರ್ಧಾರ ಯಾಕಾಗಿ? ನನ್ನ ಪಾಸ್ಟ್ ಅಲ್ಲಿ ಎಲ್ಲವೂ ಕೂಡ ಹೀಗೆ ಆಗಿದೆ.
ಆಯ್ತಾ. ನಾನೀಗ ಬಿಸ್ನೆಸ್ ಸ್ಟಾರ್ಟ್ ಮಾಡೋಗ್ಲೂ ಹಾಗೆ ಎಲ್ಲರೂ ಹೇಗೆ ಹೇಳ್ತಾರೆ ಅಂತೇಳಿ, ಒಂದು ಕಂಪನಿ ಸ್ಟಾರ್ಟ್ ಮಾಡೋ ಮೊದಲು ಬೇರೆ ಕಂಪನಿಯಲ್ಲಿ ಹೋಗಿ ಒಂದು ಎಕ್ಸಿಕ್ಯೂಟಿವ್ ಆಗಿ, ಸೇಲ್ಸ್ ಮ್ಯಾನ್ ಆಗಿ, ಮ್ಯಾನೇಜರ್ ಆಗಿ, ಅದರ ನಂತರ ನೀವು ಮುಂದೆ ಮುಂದೆ ಹೋಗಿ ಎಕ್ಸ್ಪೀರಿಯನ್ಸ್ ಗೇನ್ ಮಾಡಿ ಇದಕ್ಕೆ ಬರಬೇಕು ಅಂತ ಹೇಳಿ. ಬಟ್ ಅದರಲ್ಲಿರೋ ಒಂದು ಪ್ರಾಬ್ಲಮ್ ಎಂತ ಅಂತ ಹೇಳಿದ್ರೆ, ನೀವು ಒಂದು ಲೈನಲ್ಲಿ ಹೋಗ್ತೀರಿ. ನಿಮಗೆ ಎಲ್ಲದರದ್ದು ಅನುಭವ ಸಿಗಬೇಕಾದ್ರೆ ನೀವು ಒಂದು ಈದರ್ ಯು ಹ್ಯಾವ್ ಟು ಸ್ಟಾರ್ಟ್ ಆರ್ ಯು ಹ್ಯಾವ್ ಟು ಬಿ ಇನ್ ದ ಟಾಪ್ ಮೋಸ್ಟ್ ಪೊಸಿಷನ್, ಆಯ್ತಾ. ಹಾಗಾಗಿ ಒಂದು ಕಂಪನಿಯಲ್ಲಿ ವರ್ಕ್ ಮಾಡೋದಾದ್ರಾಗಲಿ ಅಥವಾ ಒಂದು ಡೈರೆಕ್ಷನ್ಗೆ ನೀವು ಬಂದರೆ ಮಾತ್ರ ನಿಮ್ಗೆ ಎಲ್ಲದರದ್ದು ಅನುಭವ ಸಿಗ್ತದೆ. ಅದೇ ನನಗೆ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಹೋದರೆ, ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಹೋದರೆ ನನಗೆ ಏನಾಗ್ತದೆ, ಅಲ್ಲಿ ಅನುಭವ ಎಲ್ಲವೂ ಸಿಗುದಿಲ್ಲ, ಪೂರ್ಣ ಪ್ರಮಾಣದ ಅನುಭವ ಸಿಗುದಿಲ್ಲ. ಎಷ್ಟು ಬೇಕೋ ಅಷ್ಟು ಅನುಭವ ಅವ್ರು ಕೊಟ್ಟದ್ದು ಮಾತ್ರ ಸಿಗ್ತದೆ. ಹಾಗಾಗಿ ನಾವು ಏನು ಐಡಿಯಾ ಮಾಡಿಕೊಂಡೆವು ಅಂತ ಹೇಳಿದರೆ, ಈಗ ನನ್ನ ಉಳಿದ ಕಂಪನಿ, ನನ್ನ ಬುಟ್ಟಿ ಸ್ಟೋರಲ್ಲಿ ಆದರೂ ನಾನು ಏನು ಮಾಡಿದ್ದೇನೆ, ಡೈರೆಕ್ಟಾಗಿ ಕಂಪನಿ ಸ್ಟಾರ್ಟ್ ಮಾಡಿದ್ದೆ. ಸಣ್ಣ ಮಟ್ಟದಲ್ಲೇ ಸ್ಟಾರ್ಟ್ ಮಾಡೋ, ದೊಡ್ಡದಕ್ಕೆ ಕೈ ಹಾಕೋದು ಬೇಡ, ನಾವು ಕೋಟಿಯ ಕಂಪನಿಯನ್ನು ಯೋಚನೆ ಮಾಡೋದೇ ಬೇಡ, ಸಣ್ಣದಾಗಿ ಸ್ಟಾರ್ಟ್ ಮಾಡೋ. ಹಾಗೆ ಹೌದು, ನಾನು ಹಾಗಾಗಿ ಸ್ಟಾರ್ಟ್ ಮಾಡೋ, ಬುಟ್ಟಿ ಸ್ಟೋರ್ ಸ್ಟಾರ್ಟ್ ಮಾಡುವಾಗ ನಾನು 0 ಇನ್ವೆಸ್ಟ್ಮೆಂಟಲ್ಲಿ ಸ್ಟಾರ್ಟ್ ಮಾಡಿದ್ದೆ. ಈಗ ದೊಡ್ಡ ಕಂಪನಿ ಆಗಿದೆ ಅದು, ಆಯಿತಾ. ಅದೇ ಅನುಭವ ನನಗೆ, ಅದೇ ಧೈರ್ಯ, ಅನುಭವ ಅಲ್ಲ ಅದೇ ಧೈರ್ಯ ನನಗೆ. ಮೂವಿ ಮಾಡೋಗ್ಲು ಹಾಗೆ ಮಾಡುವ, ಆಯಿತಾ. ನಮ್ಮದೇ ಒಂದು ಹೊಸ ಟೀಮ್ ಕಟ್ಟಿಕೊಂಡು ಮಾಡುವ, ಸ್ಟಾರ್ ಕಾಸ್ಟಿಂಗನ್ನು ಬಳಸದೇ ಮಾಡುವ, ಮತ್ತು ಟೆಕ್ನಿಷಿಯನ್ಸ್ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ಡನ್ನು ಹಾಕಿದ್ದೇವೆ, ಆದರೂ ಕೂಡ ಯಾರು ಕೂಡ ಸ್ಟಾರ್ ಟೆಕ್ನಿಷಿಯನ್ಸ್ ಇಲ್ಲ, ಹೊಸ ಪ್ರೊಡ್ಯೂಸರನ್ನೇ ನೋಡುವ, ಆಯಿತಾ. ಹೀಗೆ ಮಾಡಿದಾಗ ಏನಾಗ್ತದೆ, ಎಲ್ರಿಗೂ ಇದು ಹೊಸತ್ತು. ಇಲ್ಲಿ ನಿಮ್ಮನ್ನು ಯಾರು ಕೂಡ ನಿಮ್ಮ ಸ್ವಾತಂತ್ರ್ಯಕ್ಕೆ ಅಡ್ಡಿ ಬರೋದಿಲ್ಲ. ಮತ್ತು ಇಲ್ಲಿ ಎಲ್ಲರಿಗೂ ಕಲಿಯುವ ಮನಸ್ಸಿದೆ, ಎಲ್ಲರಿಗೂ ಆ ಹಸುವಿದೆ. ಆ ಹಸುವು ಇರುವ ಒಂದು ತಂಡವನ್ನು ಕಟ್ಟಿಕೊಳ್ಳೆ. ನನಗೆ ಎಷ್ಟು ಹಸು ಉಂಟು ಅದೇ ಹಸು ಇರುವವರನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ. ನಾನು ಯಾರನ್ನೇ ಆಗಲಿ ಟೀಮಿಗೆ ತಗೊಳ್ಳೋ ಮೊದಲು ಏನು ಅಂದ್ಕೊಂಡಿದ್ದೇನೆ ಅಂತ ಹೇಳಿದರೆ, ಅವರಿಗೆ ನನ್ನ ಒಟ್ಟಿಗೆ ಬಾಂಡಿಂಗ್ ಕರೆಕ್ಟಾಗಿ ಹೋಗ್ತದ, ನಮ್ಮೊಟ್ಟಿಗೆ ಏನು ಹೇಳ್ತಾರೆ, ಜೆಲ್ ಆಗ್ತಾರೆ ಚಂದಕ್ಕೆ, ನಾನು ಹೇಳಿದ ಅವ್ರಿಗೆ ಅರ್ಥ ಆಗ್ತದೆ, ಈ ಮೆಂಟಾಲಿಟಿ ಉಂಟಾ, ಮತ್ತು ಈ ಪ್ರಾಜೆಕ್ಟಲ್ಲಿ ಒಂದು ಹಸು ಉಂಟಾ, ಅಂದರೆ ನಾನು ಆ್ಯಕ್ಟಿಂಗ್ ಮಾಡ್ತೇನೆ ಬೇರೆ ಎಂತ ಮಾಡೋದಿಲ್ಲ ಅಂತ ಹಾಗೆ ಉಂಟಾ, ಅಥವಾ ಎಲ್ಲದಕ್ಕೂ ರೆಡಿ ಇದ್ದಾರಾ, ಇದನ್ನು ಮಾತ್ರ ನಾವು ನೋಡ್ತಾ ಹೋದದ್ದು. ನಮ್ಮಲ್ಲಿ ಹೇಗೆ ಅಂತ ಹೇಳಿದರೆ, ಈ ವರ್ಕ್ ಮಾಡುವಾಗ, ಈ ಮೂವಿ ಮಾಡುವಾಗ ನಮ್ಮ ಕೆಲವು ಪ್ಯಾಚ್ ವರ್ಕ್ ಇರಲಿ, ಅಥವಾ ಇನಿಷಿಯಲಿ ಮಾಡಿದ ಒಂದು 20 ನಿಮಿಷದ ಒಂದು ಟ್ರಯಲ್ ಕಟ್ ಇರಲಿ, ಇದರಲ್ಲಿ ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ. ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಮ್ಯೂಸಿಕ್ ಡೈರೆಕ್ಟರ್ ಕೀರ್ತನ್ ಬಾಳಿಲ ಅವರು 1-2 ದಿವಸ ಲೈಟ್ ಹಿಡಿದಿದ್ದಾರೆ, ಅವರು ಕೂಡ ಹೌದು, ಅವರು ಕೂಡ ಹೌದು. ಅಂದರೆ ಆ ಇನ್ವಾಲ್ವ್ಮೆಂಟ್ ಇತ್ತು, ಆಯ್ತು. ಇಲ್ಲಿ ಯಾರಿಗೂ ನಾನೊಬ್ಬ ಆಕ್ಟರ್ ಅಂತ ಹೇಳುದಿಲ್ಲ, ನಾನೊಬ್ಬ ಮ್ಯೂಸಿಕ್ ಡೈರೆಕ್ಟರ್ ಅಂತಿಲ್ಲ, ಅಥವಾ ಈಗ ಅಸೋಸಿಯೇಟ್ ಡೈರೆಕ್ಟರ್ ಅಕ್ಷಯ್ ಅವರೇ ಆಗಲಿ, ಎಲ್ಲರೂ ಓಡಾಡಿದ್ದಾರೆ. ಒಂದು ನಾಟಕ ಆಗಲಿ, ಒಂದು ಯಕ್ಷಗಾನ ತಂಡ ಆಗಲಿ ಹೇಗೆ ಓಡಾಡ್ತದೋ ಅದೇ ರೀತಿ ಎಲ್ಲರೂ ಎಲ್ಲವನ್ನು ಮಾಡಿದ್ದಾರೆ. ಹಾಗಾಗಿ ಇದರಲ್ಲಿ ಒಬ್ಬ ಡೈರೆಕ್ಟರ್ ಎಲ್ಲವನ್ನು ಮಾಡಿದ್ದಾನೆ ಅಂತ ಅಲ್ಲ, ಇದರಲ್ಲಿ ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ. ಹಾಗಾಗಿ ಅದೊಂದು ಹೇಗಾಯ್ತು ಅಂತ ಹೇಳಿದ್ರೆ, ಒಂದು ಮದುವೆ ಮನೆಯಲ್ಲಿ ನೀವು ಹಿಂದಿನ ದಿವಸ ಕಸಿನ್ಸ್ ಎಲ್ಲ ಸೇರಿ ಹೇಗೆ ಚೇರ್ ಅರೇಂಜ್ ಮಾಡ್ತಾರೆ ಅಥವಾ ಹೇಗೆ ಕುಡಿಸ್ತಾರೆ, ಆ ಖುಷಿ ಇತ್ತು ಅದರಲ್ಲಿ. ಹಾಗಾಗಿ ಒಂದು ಹೊಸ ತಂಡವಾಗಿ ಮಾಡಲಿಕ್ಕೆ ನಮಗೆ ಎಲ್ಲರಿಗೂ ಒಟ್ಟಿಗೆ ಕಲ್ತಿದ್ದೇವೆ, ಎಲ್ಲರೂ ಒಟ್ಟಿಗೆ ಒಂದು ಚಂದದ ಪ್ರಾಜೆಕ್ಟ್ ಮಾಡಿದ್ದೇವೆ. ಇವತ್ತಿಗೆ ನಾವು ನೋಡಿ, ನನಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ. ಒಂದು ಕೇಳಿದವರು ಕೇಳ್ತಾರೆ, ನೀವು ಒಂದು 10 ಮೂವಿ ಮಾಡಿದ ಎಕ್ಸ್ಪೀರಿಯನ್ಸ್ ಕಾಣ್ತದೆ ಹೇಗೆ ಅಂತೇಳಿ ಎಲ್ಲದರಲ್ಲಿ ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ. ತಪ್ಪು ಕಂಡ್ರೆ, ಯಾರಾದ್ರೊಬ್ರು ತಪ್ಪು ಕಂಡು ತಿದ್ದಿದ್ರೆ ಅದನ್ನು ತಿದ್ದುವ ಮನಸ್ಸಿಟ್ಟಿದ್ದೇವೆ. ಒಂದು ಫೀಡ್ಬ್ಯಾಕ್ ಇದ್ದರೆ ಅದನ್ನು ತಗೊಂಡು ಅದನ್ನು ಕರೆಕ್ಷನ್ ಮಾಡಿದ್ದೇವೆ. ಇಂಥದ್ದೆಲ್ಲ ಮಾಡ್ತಾ ಮಾಡ್ತಾ ನಾವು ಕಲ್ತದ್ದು ತುಂಬ, ಮತ್ತು ಒಂದೊಳ್ಳೆ ಪ್ರಾಜೆಕ್ಟ್ ರೆಡಿ ಮಾಡಲಿಕ್ಕೂ ಅದೇ ನಮಗೆ ಸಹಾಯ ಆಯಿತು. ಹಾಗಾಗಿ ಆ ಧೈರ್ಯ ನನಗೆ ಬುಟ್ಟಿ ಸ್ಟೋರಿಂದ ಬಂದದ್ದು, ಫಸ್ಟ್ ಟೈಮರ್ಸ್ ಆದರೂ ಮಾಡ್ಬೋದು ಅಂತೇಳಿ. ಮತ್ತು ಜೊತೆಗೆ ಕೆಲವು ಪ್ರಾಜೆಕ್ಟ್ ನಮ್ಮ ಮಂಗಳೂರಿನವರದ್ದೇ ಆಗಿರ್ಬೋದು ಅಥವಾ ಹೊರಗಿನದ್ದಿರ್ಬೋದು, ಕೆಲವು ಪ್ರಾಜೆಕ್ಟ್ ನಿಮಗೆ ಸಿಂಪಲ್ ಆಗೊಂದು ಲವ್ ಸ್ಟೋರಿ ಬಂತು, ಆಯ್ತಾ. ಅದರ ನಂತರ ನಮಗೆ ಒಂದು ಮೊಟ್ಟೆಯ ಕತೆ ಬಂತು, ಅದಕ್ಕಿಂತ ಮೊದಲು ಉಳಿದವರು ಕಂಡಂತೆ ಬಂತು. ಹೀಗಿರೋ ಮೂವೀಸ್ ಎಲ್ಲ ಏನಾಗ್ತದೆ ಅಂತ ಹೇಳಿದ್ರೆ ನಿಮಗೆ ಧೈರ್ಯ ಕೊಡ್ತದೆ, ಆಯ್ತಾ. ನಿಮಗೆ ಮಾಡ್ಬೋದು. ನನ್ನ ಲೆಕ್ಕದಲ್ಲಿ ಒಂದು ಮೂವಿ ಮಾಡ್ಲಿಕ್ಕೆ ಒಂದು ಸಾಧಾರಣ 2-3 ಕೋಟಿ ಬೇಕು ಅಂತ ಹೇಳುವುದೇ ಇದ್ದದ್ದು ತಲೆಯಲ್ಲಿ. ಹಾಗಾಗಿ ನಾನು ಬಂತು ಅಂತ ನಿಮಗೆ, ಲೈಕ್ ಸಣ್ಣ ಬಜೆಟ್ ನಲ್ಲಿ ಏನಾದ್ರು ಒಂದು ಒಳ್ಳೆ ಕಂಟೆಂಟ್ ಮಾಡುವ. ಅದೇ, ನನಗೆ ಕತೆ ಇತ್ತು, ಕತೆ ಬರಿತಾ ಇದ್ದೆ ನಾನು ಮೊದಲು. ಆದರೆ ಏನಾಗ್ತದೆ, ಮೂವಿ ಮಾಡ್ಬೇಕಾದ್ರೆ 1-2 ಕೋಟಿ ಬಜೆಟ್ ಬೇಕು. ಹಾಗೆ ನಮಗೆ ಇದು ವಿಷಯ ಇಲ್ಲ ಅಂತೇಳಿ ಸುಮ್ಮನೆ ಕೂತಿದ್ದೆವು. ಅದಾದ ಮೇಲೆ ಒಂದು ಮೊಟ್ಟೆಯ ಕತೆದು ಏನು ಇಂಟರ್ವ್ಯೂಸ್ ಕೆಲವು ಬಂತು. ಮತ್ತು ಮೂವಿಯಲ್ಲಿ ಇಂಟ್ರೆಸ್ಟ್ ಇದ್ದ ಕಾರಣ ನಾನು ಕೆಲವೆಲ್ಲ ಇಂಟರ್ವ್ಯೂಸ್ ನೋಡಿದೆ, ಕೆಲವು ಆರ್ಟಿಕಲ್ಸ್ ಎಲ್ಲ ನೋಡಿದೆ, ಸಣ್ಣ ಬಜೆಟಲ್ಲಿ ಮುಟ್ಟಿದಾರಂತೆ ಇದನ್ನು ಅಂತೇಳಿ. ಮತ್ತು ನಾನು ಬಿಸ್ನೆಸ್ ಮ್ಯಾನೇ ಆಗಿರೋ ಕಾರಣ ದುಡ್ಡಿದ ವಿಷಯ ಬಂದ ಕೂಡಲೇ ಓಕೆ, ನಮ್ಗೆ ಹೀಗೆ ಮಾಡ್ಬೋದು, ಹಾಗೆ ಮಾಡ್ಬೋದು, ಅದು ಮಾಡ್ಬೋದು, ಇದು ಮಾಡ್ಬೋದು, ಕ್ಯಾಲ್ಕುಲೇಷನ್ಸ್, ಬಜೆಟ್ಸ್ ಇದೆಲ್ಲ ತುಂಬ ತಲೆಗೆ ಬರ್ತದೆ. ಮತ್ತು ಯಾವತ್ತು ಫಸ್ಟ್ ಟೈಮರ್ಸ್ ಮೂವಿಯನ್ನು ಕೋಟಿಗಟ್ಟೆಯಲ್ಲಿ ಹಾಕೋದು ದೊಡ್ಡ ರಿಸ್ಕ್. ನಾವು ಪ್ರೊಡ್ಯೂಸರಿಗಾದರೂ ಕೂಡ ನಾವು ಯೋಚನೆ ಮಾಡಬೇಕಾದ್ದು, ಒಂದು ಮೂವಿ ಮುಗಿದ ಕೂಡಲೇ ಡೈರೆಕ್ಟರ್ ಸೂಪರ್ ಸ್ಟಾರ್ ಆಗಿ ಬಿಡ್ಬೋದು, ದುಡ್ಡು ಬರೆದಿದ್ರೆ ಒಂದು ಸೂಪರ್ ಸ್ಟಾರ್ ಆಗ್ತಾನೆ. ಒಂದು ಆಕ್ಟರ್ ಸೂಪರ್ ಸ್ಟಾರ್ ಆಗಿ ಬಿಡ್ತಾನೆ, ಆಕ್ಟ್ರೆಸ್ ಸೂಪರ್ ಸ್ಟಾರ್ ಆಗ್ತಾರೆ, ಮ್ಯೂಸಿಕ್ ಡೈರೆಕ್ಟರ್ಸ್ ಅವ್ರದ್ದೆಲ್ಲ ಕರಿಯರ್ ಸೆಟ್ ಆಗ್ತದೆ. ಪ್ರೊಡ್ಯೂಸರ್ ಏನಾಯ್ತು, ಆಯ್ತು, ಆ ಪ್ರೊಡ್ಯೂಸರ್ ಮತ್ತೆ ಮೂವಿ ಮಾಡ್ತಾರಾ, ಇಂಥದ್ದು ಕ್ವಶನ್ ಬಂದೇ ಬರ್ತದೆ. ಹಾಗಾಗಿ ಯಾವತ್ತೂ ಕೂಡ ಪ್ರೊಡ್ಯೂಸರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮೂವಿ ಹಿಟ್ ಆಗೋದು ಯಾವಾಗ ಅಂತ ಹೇಳಿದ್ರೆ, ಬಾಕ್ಸ್ ಆಫೀಸಲ್ಲಿ ಹಿಟ್ ಆದ್ರೆ ಮಾತ್ರ. ಬಾಕ್ಸ್ ಆಫೀಸಲ್ಲಿ ಹಿಟ್ ಆಗಬೇಕು ಅಂತಾದ್ರೆ, ಒಂದು ಮೂವಿ ಹಿಟ್ ಆಯ್ತು ಅಂತ ಹೇಳಿದ್ರೆ, ಕೆಲವೊಮ್ಮೆ ಮೂವಿ 100 ಕೋಟಿ 200 ಕೋಟಿ ಮಾಡಿದ್ರು ಹಿಟ್ ಆಗುದಿಲ್ಲ. ಯಾಕೆಂತ ಹೇಳಿದ್ರೆ ಅವರ ಬಜೆಟ್ ಆ ಲೆವೆಲಲ್ಲಿ ಇರ್ತದೆ, ಆಯ್ತಾ. ಈಗ ನಮ್ಮದು ಮೂವಿ 5 ಕೋಟಿ ಮಾಡಿದ್ರು ದೊಡ್ಡ ಹಿಟ್, 1 ಕೋಟಿ ಮಾಡಿದ್ರು ದೊಡ್ಡ ಹಿಟ್,
ಸೂಪರ್ ಹಿಟ್ 1 ಕೋಟಿ ಆದರೂ ಕೂಡ. ಯಾಕೆಂತ ಹೇಳಿದರೆ ಫಸ್ಟ್ ಟೈಮರ್ಸ್ ಮೂವಿ ಯಾವ ಬಜೆಟಲ್ಲಿ ಇಡಬೇಕು, ನಮ್ಮ ಲಿಮಿಟ್ ಏನು, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ಹೇಳುವ ಮನಸ್ಥಿತಿಯಲ್ಲೇ ನಾವು ಸ್ಟಾರ್ಟ್ ಮಾಡಿದ್ದು. ಹಾಗಾಗಿ ಚಿಕ್ಕ ಬಜೆಟಲ್ಲಿ ಇಟ್ಟುಕೊಂಡ ಕೂಡಲೇ ನಿಮಗೆ ಹಿಟ್ ಮಾಡುವ ಅಂದರೆ ಸೂಪರ್ ಹಿಟ್ ಮಾಡುವ ಚಾನ್ಸಸ್ ಜಾಸ್ತಿ ಆಗ್ತದೆ ಮೂವಿಯನ್ನು. ಹಾಗಾಗಿ ಸಣ್ಣ ಬಜೆಟಲ್ಲಿ ಮಾಡಬೇಕು ಅಂತ ನಮಗೆ ಅದೇ ದಿವಸ ಅನಿಸಿತ್ತು. ಸೊ ಆ ದಿವಸದಿಂದ ಒಂದು ಮೊಟ್ಟೆ ಕಥೆದು ಮೇಯಲ್ಲಿ ಏನೋ ಆರ್ಟಿಕಲ್ಸ್ ಎಲ್ಲ ಬಂದದ್ದು, ಸ್ಕ್ರಿಪ್ಟ್ ಎಲ್ಲ ರೆಡಿ ಆಗಿತ್ತು, ಮಾಡುದ ಬಿಡುದ ಹಾಗೋ ಹೀಗೆ ಯೋಚನೆ ಮಾಡ್ತಾ ಇದ್ದೆವು. ಇದು ಕಂಡ ಕೂಡಲೇ ನಮಗೆ ಇವರ ಫಿನಾನ್ಷಿಯಲ್ಸ್ ನೋಡಿದ ಕೂಡಲೇ ನನಗೆ ಇನ್ಸ್ಪೈರ್ ಆಯಿತು. ಸೊ ಸೀದಾ ನಮ್ಮ ಪ್ಲ್ಯಾನಿಂಗ್ಸ್ ಮುಂದುವರಿಸಿದೆವು, ಮತ್ತೆ ಕಂಟಿನ್ಯೂ ಆಗ್ತಾ ಹೋಯಿತು. ಈಗ ಒಬ್ಬ ಸಿನಿಮಾ ರೈಟಿಂಗ್ ಮಾಡುವಾಗ ಅಥವಾ ಒಬ್ಬ ಹೀರೋ ಲಾಂಚ್ ಆಗುವಾಗ ಫಸ್ಟಿಗೆ ಆಲೋಚನೆ ಯಾವ ಥರ ಬರ್ತದೆ ಅಂತ ಹೇಳಿದ್ರೆ, ಒಂದು ಕಮರ್ಷಿಯಲಿ ಸಿನಿಮಾ ಮಾಡುವ ಅಂತ ಹೇಳಿ, ಒಂದು ಹೊಡಿ ಬಡಿ ಸಿನಿಮಾವು ಅಥವಾ ಒಂದು ಆ್ಯಕ್ಷನ್ ಆ ಥರ ಒಂದು ಸಿನಿಮಾ ಮಾಡುವ ಅಂತ. ಈಗ ಸಿಂಪಲ್ ಕತೆ ಮಾಡಬೇಕು ಅಂತ ಅನ್ಕೊಂಡ್ರೆ ಇದು ಮೊದಲ ಪೆನ್ ಹಿಡಿದದ್ದು ಅಂದರೆ ಇದಕ್ಕೆ ಬರವಣಿಗೆ ಮೊದಲು ಶುರುವಾದದ್ದು ಎಲ್ಲಿಂದ, ಅಥವಾ ಈ ಪಾತ್ರ ನಿಮಗೆ ಈ ನೋಡಿ ಇನ್ಸ್ಪೈರ್ ಆದದ್ದ ಅಥವಾ ನಿಮ್ಮ ಕಾಲ್ಪನಿಕ ಕಥೆಯದ್ದ ಈ ಡೂಡ್ ದಾಮೋದರನ್? ಓಕೆ, ಸೊ ಫಸ್ಟ್ ಕ್ವಶನ್ ನಿಮ್ಮದು ಬಂದದ್ದು ಹೊಡಿಬಡಿ ಮೂವೀಸ್ ಅಥವಾ ಕಮರ್ಷಿಯಲ್ ಸಿನಿಮಾ ಮಾಡಬೇಕು ಅಂತ ಎಲ್ಲರೂ ಅನ್ಕೊಳ್ತಾರೆ. ನೀವು ಯಾಕೆ ಈ ಮೂವಿ ಮಾಡಿದ್ರಿ ಅಂತ ಹೇಳಿ. ಒಬ್ಬ ಅಡಿಗೆ ಮಾಡುವವನಿಗೆ ಹೇಗಿರುವ ಅಡಿಗೆ ಮಾಡಿದರೆ ಚಂದ ಇರ್ತದವ ಅಂತ ಹೇಳಿದರೆ, ಅವ ಇಷ್ಟಪಡುವ ಅಡಿಗೆಯನ್ನು ಮಾಡಿದರೆ ಅವನಿಗೆ ಆ ಅಡಿಗೆ ತುಂಬ ಚಂದ ಇರ್ತದೆ ಮತ್ತು ಉಳಿದವರಿಗೆ ಅದು ಇಷ್ಟ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ನಾನು ಯಾವ ಮೂವಿಯನ್ನು ಇಷ್ಟಪಡ್ತೇನೆ, ನಾನು ಹೇಗಿರೋ ಮೂವಿಯನ್ನು ಇಷ್ಟಪಡ್ತೇನೋ ಹಾಗಿರೋ ಮೂವಿ ನಾನು ಬರೆದ್ರೆ, ಅಥವಾ ನಾನು ಇಷ್ಟಪಡುವ ಕತೆ ಏನು ಉಂಟು ಹಾಗಿರುವ ಕತೆ ನಾನು ಬರೆದ್ರೆ ಉಳಿದವರಿಗೆ ನಾನು ಹೇಳಲಿಕ್ಕೆ ಇಷ್ಟ ಆಗ್ತದೆ. ನಾನು ಹೊಡಿಬಡಿ ಮೂವಿಯನ್ನು ಇಷ್ಟಪಡುವವನಲ್ಲ, ಆಯ್ತಾ. ಹಾಗಾಗಿ ನನ್ನ ಪರ್ಸನಲ್ ಚಾಯ್ಸ್ ಹೇಳಿದ್ದು ನಾನು, ಆಯ್ತಾ. ಅಂದರೆ ಅದಕ್ಕಿಂತ ಜಾಸ್ತಿ ನಾನು ಇಂಥ ಮೂವೀಸನ್ನು ಇಷ್ಟಪಡ್ತೇನೆ, ಆಯ್ತಾ. ಒಂದು ಸಿಚುವೇಶನಲ್ ಕಾಮಿಡಿ ಇರುವ ಲೈಟ್ ಹಾರ್ಟ್ ಫಿಲ್ಮ್ಸನ್ನು ನಾನು ಇಷ್ಟಪಡ್ತೇನೆ. ಇದರೊಟ್ಟಿಗೆ ಸಸ್ಪೆನ್ಸ್ ಥ್ರಿಲ್ಲರ್ಸ್ ಕೂಡ ನಾನು ಇಷ್ಟಪಡೋದು ಉಂಟು. ಆದರೆ ಸಸ್ಪೆನ್ಸ್ ಥ್ರಿಲ್ಲರ್ಸ್ಗೆ ಜಾಸ್ತಿ ಬಜೆಟ್ ಬೇಕು. ನಾನು ಆಗಲೇ ಹೇಳಿದಾಗೆ ಜಾಸ್ತಿ ಬಜೆಟ್ ಮಾಡೋ ಮನಸ್ಸಿಲ್ಲ ನಮಗೆ. ಮತ್ತು ಈ ಕಥೆಯ ನಮಗೆ ತುಂಬ ಮನಸ್ಸಲ್ಲಿ ಕೂತಿತ್ತು. ಹಾಗಾಗಿ ಒಂದು ಕತೆ ಬಂದ ಮೇಲೆ ನಾವೇನು ಮಾಡಿದೆವು ಅಂತ ಹೇಳಿದರೆ, ಇದಕ್ಕೆ ಏನು ಬಜೆಟ್ ಬೇಕಾಗ್ತದೆ ಮತ್ತು ಒಂದು ಸೇಫ್ ಬಜೆಟಲ್ಲಿ ಇದನ್ನು ಹೇಗೆ ಪ್ಲ್ಯಾನ್ ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡ್ತಾ ಮುಂದೆ ಹೋಗಿ ಆ 20 ನಿಮಿಷದೊಂದು ಕಂಟೆಂಟ್ ಸ್ಟಾರ್ಟಿಂಗಿಗೆ ಮಾಡಿದ್ದೆವು ನಾವು. ಫಸ್ಟ್ 20 ನಿಮಿಷವನ್ನು ಶೂಟ್ ಮಾಡಿ ಒಂದು ಎಡಿಟ್ ಮಾಡಿದ್ದೆವು. ಪ್ರೊಡ್ಯೂಸರ್ ಪಿಚ್ಚಿಗೆ ಅಂತಲ್ಲ, ಸ್ಟಾರ್ಟಿಂಗ್ ಅಂತ ಪ್ಲಾನ್ ಇತ್ತು ಅಂದರೆ ನಾವೇ ಆಗ್ತದೆ ನೋಡುವ ಅಂತೇಳಿ DSLR ಕ್ಯಾಮ್ರಾದಲ್ಲಿ ನಾವೇ ಆಗಿ ಒಂದು ಶೂಟ್ ಎಲ್ಲ ಮಾಡಿ ನಮಗೆ ನಮ್ಮ ಮೇಲೆ ಫಸ್ಟ್ ಕಾನ್ಫಿಡೆನ್ಸ್ ಬರಬೇಕು. ನಾನು ಪ್ರೊಡ್ಯೂಸರ್ ಮುಂದೆ ಹೋಗಿ ನಮಗೆ ಮೂವಿ ಬರಲಿಕ್ಕೆ ಅಂತ ಹೇಳ್ತೇನೆ ಅಂತ ಹೇಳಿದರೆ ಅವರು ನಂಬಬೇಕಾದ್ರೆ ಮೊದಲು ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಬೇಕು, ಆಯ್ತು. ಹಾಗಾಗಿ ನಾವೇನು ಮಾಡಿದೆವು ಅಂದರೆ, ನಮಗೆ ಬರ್ತದ ಮೂವಿ ಮಾಡಲಿಕ್ಕೆ, ನಮ್ಮನ್ನು ನಾವು ಫಸ್ಟಿಗೆ ಒಪ್ಪಿಸಿಕೊಳ್ಬೇಕು. ಹಾಗಾಗಿ ಫಸ್ಟಿಗೆ ನಾವೊಂದು ಶೂಟ್ ಮಾಡಿ ಓಕೆ ನಮಗೆ ಬರ್ತದೆ, ಎಡಿಟಿಂಗ್ ಒಂದು ಬರ್ತದೆ, ಲೈಟ್ ಇಡ್ಲಿಕ್ಕೆ ಒಂದು ಸ್ವಲ್ಪ ಬರ್ತದೆ ಅಂತ ಗೊತ್ತಾದ ಮೇಲೆ ಮತ್ತೆ ಪ್ರೊಡ್ಯೂಸರ್ಗೆ ಹೋಗಿ ಹೇಳಿದೆ, ನಾವು ಹೀಗೆ ಮಾಡ್ತಾ ಇದ್ದೇವೆ ನೋಡಿ, ಇದು ನಿಮಗೆ ಕಾನ್ಫಿಡೆನ್ಸ್ ಉಂಟು ಅಂತ ನಾವು ಸ್ಕ್ರಿಪ್ಟ್ ಕಂಟಿನ್ಯೂ ಮಾಡ್ತೇವೆ. ಅಂದರೆ ಸ್ಕ್ರಿಪ್ಟಿಂಗ್ ಅಂದರೆ ಕತೆ ಇತ್ತು, ಸ್ಕ್ರಿಪ್ಟಿಂಗ್ ಕಂಟಿನ್ಯೂ ಮಾಡ್ತೇವೆ ಅಂತ ಪಿಚ್ ಮಾಡಲಿಕ್ಕೆ ನಮಗೆ ಈಸಿ ಆಯಿತು ಅದು ಕಂಟೆಂಟ್ ಆದ ಮೇಲೆ. ಸೊ ಹಾಗೆ ಹೋಗಿ ಅವರಿಗೆ ಪಿಚ್ ಮಾಡಿದ ಕೂಡಲೇ ಅವರಿಗೆ ಏನಾಯಿತು ಅಂದರೆ, ಓಕೆ ಇವರಿಗೆ ಮೂವಿ ಮಾಡಲಿಕ್ಕೆ ಬರ್ತದೆ ಅಂತ ಗೊತ್ತಾಯಿತು. ಬಟ್ DSLR ಕ್ಯಾಮ್ರಾ ಮತ್ತು ಕಲರಿಂಗ್ ಆಗಲಿಲ್ಲ, ಎಡಿಟಿಂಗ್ ಇಮ್ಮೆಚೂರ್ ಎಡಿಟಿಂಗ್ ಇತ್ತು, ಅದು ನನಗೆ ಗೊತ್ತಾದದ್ದು. ಶಾರ್ಟ್ ಮೂವಿಗಿಂತ ಚಂದ ಇತ್ತು, ಬಟ್ ಶಾರ್ಟ್ ಮೂವಿ ಅಷ್ಟು ಒಳ್ಳೇದಿರಲಿಲ್ಲ. ಹಾಗೆ ಆದರೆ ಅವರಿಗೆ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಬಂತು ನೋಡಿದ ಕೂಡ, ಓಕೆ ಇವರಿಗೆ ಮಾಡಲಿಕ್ಕೆ ಬರ್ತದೆ. ಹಾಗಾಗಿ ಒಂದು ಬಜೆಟ್ ಹಾಕಿದರೆ ನಿಮಗೆ ರೆಡ್ ಇದು ಯಾವುದಾದ್ರು ಒಂದು ಪ್ರೊಫೆಷನಲ್ ಸಿನಿಮಾ ಕ್ಯಾಮರಾ ಇಡ್ಬೋದು, ಲೈಟ್ಸ್ ಇಡ್ಬೋದು, ಟೆಕ್ನಿಷಿಯನ್ಸ್ ತರ್ಬೋದು, ಮತ್ತು ನಿಮಗೆ ಕಲರಿಂಗ್ 5.1 ಅಥವಾ ಸರೌಂಡ್ ಸೌಂಡು, ಮಿಕ್ಸಿಂಗ್, ಇದಕ್ಕೆಲ್ಲ ಮಾಡ್ಲಿಕ್ಕೆ ಒಂದು ಬಜೆಟ್ ಬೇಕಾಗ್ತದೆ. ಇದೆಲ್ಲ ಇಟ್ಟರೆ ಈ ಮೂವಿ ಒಂದು ಸಿನಿಮ್ಯಾಟಿಕ್ ಆಗಿ ತುಂಬ ಚಂದಕ್ಕೆ ಬರ್ತದೆ ಅಂತ ಹೇಳೋ ಕಾನ್ಫಿಡೆನ್ಸ್ ಅವರಿಗೆ ಬಂತು. ಹಾಗಾಗಿ ಅದನ್ನು ನೋಡಿ ಅವರು ಒಪ್ಪಿಕೊಂಡ ಮೇಲೆ ನಾವು ಸ್ಕ್ರಿಪ್ಟಿಂಗಿಗೆ ಕೂತೇವೆ. ನೆಕ್ಸ್ಟ್ ಬರೋ ಕ್ವಶನ್ ಎಂತ ಅಂತ ಹೇಳಿದ್ರೆ, ಸರಿ ನಿಮ್ಮದು ಕತೆ ಚಂದ ಉಂಟು, ಬಟ್ ಅದು ಎಂಟರ್ಟೈನಿಂಗ್ ಆಗಿ ಹೋಗದಿದ್ರೆ ಜನ ಅದನ್ನು ಒಪ್ಪಿಕೊಳ್ಳೋದಿಲ್ಲ, ಆಯ್ತಾ. ಅಂದ್ರೆ ನೀವು ಒಂದೊಳ್ಳೆ ಮೆಸೇಜ್ ಹೇಳಲಿಕ್ಕೆ ಹೋದ್ರು ಕೂಡ ನಿಮಗೆ ಮೆಸೇಜ್ ಸೀದಾ ಹೇಳ್ಬೋದಲ್ಲ, ಆಯ್ತಾ. ಈಗ ಹೀಗೆ ಮಾಡಬೇಡಿ ಹೀಗೆ ಮಾಡಿ ಅಂತ ಮೆಸೇಜ್ ಹೇಳಿದಾಗಿರ್ತದೆ. ಹಾಗೆ ನೋಡುವಾಗ ಎಂಗೇಜಿಂಗ್ ಆಗಿರ್ಬೇಕು. ಹೌದು, ಅವರ ಟೆನ್ಷನ್ ಮರಿಬೇಕು. ಆ ಮೆಸೇಜ್ ಎಷ್ಟು ಇಫೆಕ್ಟಿವ್ ಆಗಿ ಹೇಳ್ತೇವೆ ಅಂತ ಹೇಳೋದು ಇಂಪಾರ್ಟೆಂಟ್. ಬರೀ ಮೆಸೇಜ್ ಹೇಳಿದ್ರಾಗಲಿ ಎಷ್ಟು ಇಫೆಕ್ಟಿವ್ ಆಗಿ ಹೇಳ್ತೇವೆ ಅಂತ ಹೇಳೋದು ಇಂಪಾರ್ಟೆಂಟ್. ಹಾಗಾಗಿ ಅಲ್ಲಿ ಇರುವ ಕ್ಯಾರೆಕ್ಟರನ್ನು ನೋಡಿದಾಗ ಅವರಿಗೆ ಆ ಕ್ಯಾರೆಕ್ಟರ್ ಅವರ ಹಾಗೆ ಇರಬಾರ್ದು, ಆಯ್ತಾ. ಅಂದರೆ ಅವರ ಹಾಗೆ ಇದ್ದರೆ ಅವರಿಗೆ ಅದೊಂದು ಸ್ಪೆಷಲ್ ಕ್ಯಾರೆಕ್ಟರ್ ಅಂತ ಅನಿಸೋದಿಲ್ಲ. ಅವರ ಹಾಗೆ ಇರಬಾರ್ದು, ಅವರಿಗೆ ತದ್ವಿರುದ್ಧವಾಗಿರುವ ಕ್ಯಾರೆಕ್ಟರ್ ಆಗಿರ್ಬೇಕು. ಹಾಗೇನಾಗ್ತದೆ ಅಂತ ಹೇಳಿದ್ರೆ ಆ ಕ್ಯಾರೆಕ್ಟರ್ ಮೇಲೆ ಅವರಿಗೆ ಕುತೂಹಲ ಬರ್ತದೆ. ಒಂದು ಏಲಿಯನ್ ಟೈಪ್ ಆಫ್ ಕ್ಯಾರೆಕ್ಟರ್ ಬೇಕಲ್ಲ. ಹಾಗೆ ನಾವು ಕ್ಯಾರೆಕ್ಟರ್ನ ಬಿಲ್ಡ್ ಮಾಡ್ತಾ ಹೋದೆವು. ಕ್ಯಾರೆಕ್ಟರ್ನ ಬಿಲ್ಡ್ ಮಾಡುವಾಗ ಕೆಲವೆಲ್ಲ ನಮ್ಮೊಳಗಿರುವ ಕ್ಯಾರೆಕ್ಟರನ್ನೇ ನಾವು ಅಲ್ಲಿಗೆ ಆ್ಯಡ್ ಮಾಡ್ತಾ ಹೋಗ್ತೇವೆ. ಕ್ಯಾರೆಕ್ಟರೈಸೇಷನ್ ಮಾಡುವಾಗ ನಮ್ಮೊಳಗಿರುವ ಕೆಲವು ಕೊರತೆಗಳನ್ನೇ ನಾವು ಅದರಲ್ಲಿ ತೋರಿಸ್ತಾ ಹೋಗ್ತೇವೆ. ಮತ್ತು ಅವನ ಎಕ್ಸ್ಪ್ರೆಷನ್ಸ್ ಹೇಗೆ ಅಂತ ಹೇಳಿದರೆ, ಕ್ಲಾರಿಟಿ ಇಲ್ಲದ ಜನ ನಮ್ಮ ಟೀಮ್ ಅಥವಾ ನಮ್ಮ ಏನು ಹೇಳ್ತಾರೆ ನಮ್ಮ ಗ್ಯಾಂಗಲ್ಲಿ, ನಮ್ಮ ಫ್ರೆಂಡ್ಸ್ ಗ್ಯಾಂಗಲ್ಲಿ ಇರುವಂತಹ ಒಂದು ಕ್ಯಾರೆಕ್ಟರ್, ನಿಮಗೆ ಅವನ ಮೇಲೆ ತುಂಬ ಸಿಂಪತಿ ಉಂಟು, ಆಯಿತಾ. ಅವನ ಮೇಲೆ ನಿಮಗೆ ಪ್ರೀತಿ ಉಂಟು,
ಆದ್ರೆ ನೀವು ಹೇಳಿದ್ ಯಾವ್ದನ್ನ ಅವ ಕೇಳುದಿಲ್ಲ. ನೀವೆಂತ ಹೇಳ್ತೀರಾ, ಹೌದು 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 ಹಾಗೆ ಮಾಡ್ಬೇಕು ಹೌದು 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 ಪೆದ್ದು. ಬಟ್ ಅವನಿಗೆ ಅವನ ಮೇಲೆ ಓವರ್ ಕಾನ್ಫಿಡೆನ್ಸ್ ಸ್ವಲ್ಪ ಜಾಸ್ತಿ, ಕಾನ್ಫಿಡೆನ್ಸ್ ಓವರ್ ಆಗಿ ಉಂಟು. ಹಾಗಿರುವ ಕ್ಯಾರೆಕ್ಟರ್ ಅದು. ಹಾಗಾಗಿ ಅಂತ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡ್ತಾ ಹೋದೆವು. ಅಂತ ಕ್ಯಾರೆಕ್ಟರ್ನ ಯಾರು ಮುಟ್ಲಿಲ್ಲ ಇಷ್ಟರವರೆಗೆ. ಆಯ್ತಾ, ಹಾಗಾಗಿ ನಮ್ಗೆ ಏನಾಯ್ತು ಅಂತ ಹೇಳಿದ್ರೆ, ಇದು ಮಾಡಿದ್ರೆ ತುಂಬಾ ಸ್ಪೆಷಲ್ ಇರ್ತದೆ ಕ್ಯಾರೆಕ್ಟರ್. ಹಾಗಾಗಿ ನೀವು ಟ್ರೈಲರ್ ನೋಡಿರ್ಬೋದು ಅವನ ಕ್ಯಾರೆಕ್ಟರೈಸೇಷನ್. ಅವನು ಥ್ಯಾಂಕ್ಸ್ ಹೇಳಲಿಕ್ಕೆ ಟ್ಯಾಂಕ್ಸ್ ಹೇಳ್ತಾನೆ. ಆಯ್ತಾ, ಅವನು ಫ್ಯಾನ್ ಹೇಳಲಿಕ್ಕೆ ಪ್ಯಾನ್ ಹೇಳ್ತಾನೆ, ಪ್ಯಾನ್ ಹೇಳಲಿಕ್ಕೆ ಫ್ಯಾನ್ ಹೇಳ್ತಾನೆ. ಅವನು ಉಚ್ಚಾರಣೆ ಹಾಗೆ. ಆಯ್ತಾ, ಮತ್ತೆ ಅವನು ಮಾತಾಡುವಾಗ ತುಂಬ ಕಾನ್ಫಿಡೆನ್ಸಲ್ಲಿ ಮಾತಾಡ್ತಾನೆ. ನಿಮಗೆ ತುಂಬ ಕಾನ್ಫಿಡೆನ್ಸ್ ಭರಿಸ್ತೇನೆ ಅಂತ ಹೇಳೋ ರೀತಿಯಲ್ಲಿ ಮಾತಾಡ್ತಾನೆ. ಬಟ್ ಅವನಿಗೆ ಆ ಕಾನ್ಫಿಡೆನ್ಸ್ ಆ್ಯಕ್ಚುಲಿ ಇಲ್ಲ, ಕೀಳರಿಮೆ ಉಂಟು ಒಳಗೊಳಗೆ. ಅವನಿಗೆ ಭಾಷಣ ಮಾಡಲಿಕ್ಕೆ ಬರುವುದಿಲ್ಲ, ಆದರೂ ಭಾಷಣ ಮಾಡ್ತೇನೆ ಅಂತ ಹೇಳೋ ಕಾನ್ಫಿಡೆನ್ಸ್ ಉಂಟು. ಇಂಥದ್ದನ್ನೆಲ್ಲ ತೋರಿಸಿದ್ದೇವೆ ಸೀನಲ್ಲಿ. ಹಾಗೆ ನಾನು ಎಕ್ಸಾಂಪಲ್ಸ್ ಕೊಡ್ತಾ ಇರೋದು. ಮತ್ತು ತುಂಬ ಕ್ವಿಕ್ಕಾಗಿ ಡಿಸಿಷನ್ ತಗೊಳ್ತಾನೆ. ಅಂದರೆ ಈಗ ನೀವು ಹೇಳಿದ ಕೂಡಲೇ ಒಂದು ಸಿನಿಮಾ ಮಾಡೋಣ ಅಂತೇಳಿ ಅವನ ಹತ್ರ ಹೇಳಿದ್ರೆ ಮಾಡುವ ಅಂತೇಳಿ ಹೊಡ್ತಾನೆ. ದುಡ್ಡಿದ ಯೋಚನೆ ಇಲ್ಲ ಅವನಿಗೆ. ಮತ್ತೆ ಒಂದು ಸ್ವಲ್ಪ ಹೊತ್ತಾಗುವಾಗ ಮಾಡು, ಅದೆಲ್ಲ ಯೋಚನೆ ಇಲ್ಲ, ಪ್ರಿಪರೇಷನ್ ಇಲ್ಲ, ಏನಿಲ್ಲ, ಮಾಡು ಅಂತೇಳಿ ಹೊರಡ್ತಾನೆ. ಅಥವಾ ಒಂದು TV ಚಾನಲ್ ಸ್ಟಾರ್ಟ್ ಮಾಡೋ ಅಂತೇಳಿ ಕೂಡಲೇ ರೆಡಿ ಆಗ್ತಾನೆ. ಅಥವಾ ಯಾರೋ ಒಬ್ರು ಚಂದಕ್ಕೆ ಹಾಡು ಹೇಳಿದ್ರು, ಅವರಿಗೆ ಒಂದು ಸ್ವಲ್ಪ ಇದು ಏನು ಪಾಪ್ಯುಲಾರಿಟಿ ಬಂತು ಅಂತ ಕಂಡ ಕೂಡಲೇ ನಾವು ಸಹ ಹಾಡಿದ್ರೆ ಆಗ್ಬೋದಾ ಅಂತ ಬರ್ತದೆ ಒಂದು. ಆಯ್ತಾ, ಅವನಿಗೆ ಇದೆಲ್ಲ ಆಲೋಚನೆಗಳು ಬರೋದು. ಹಾಗೆ ಅವನು ನಿಮಗೆ ನೋಡುವಾಗ ಒಂದು ಟಿಪಿಕಲ್ ಕ್ಯಾರೆಕ್ಟರ್. ಸೊ ಹಾಗೆ ಟಿಪಿಕಲ್ ಕ್ಯಾರೆಕ್ಟರ್ ನಮಗೆ ಬಿಲ್ಡ್ ಮಾಡಬೇಕಾಯ್ತು. ಫಾರ್ಮಲ್ ಶರ್ಟ್ ಹಾಕಿರ್ತಾನೆ, ಫಾರ್ಮಲ್ ಆಗಿ. ನಮಗೆ ಶಾಲೆಯಲ್ಲಿ ಟೀಚರ್ ಹೇಳ್ತಾರಲ್ಲ, ಎಣ್ಣೆ ಎಲ್ಲ ಹಾಕಿ ಬಾಚಬೇಕು ಅಂತ ಹೇಳಿ, ಹಾಗೆ ಆ ರೀತಿಯಲ್ಲಿ ಬಾಚ್ಕೊಂಡಿರ್ತಾನೆ. ಗಡ್ಡ ಫುಲ್ ಕ್ಲೀನ್ ಶೇವ್ ಮಾಡಿರ್ತಾನೆ, ಮೀಸೆ ಬಿಟ್ಟಿರ್ತಾನೆ, ಬೆಲ್ಟ್ ಹಾಕಿರೋದಿಲ್ಲ, ಮತ್ತೆ ಸ್ಪೋರ್ಟ್ಸ್ ಶೂಸ್ ಹಾಕಿರ್ತಾನೆ, ಕೈಗೊಂದು ಬ್ಯಾಂಡ್ ಇರ್ತದೆ, ಸ್ವಲ್ಪ ಲೇಡೀಸ್ ವಾಚ್ ತರ ಕಾಣೋ ವಾಚ್ ಹಾಕಿರ್ತಾನೆ. ಹಾಗೆ ಅವನಿಗೆ ಕ್ಲಾರಿಟಿ ಇಲ್ಲ, ಏನ್ ಮಾಡ್ಬೇಕು ನಾನು ಅಂತ ಹೇಳೋ ಕ್ಲಾರಿಟಿ ಇಲ್ಲ. ಒಬ್ಬೊಬ್ರು ಒಂದೊಂದು ಮಾಡಿದರೆ ಎಲ್ಲವನ್ನೂ ಮಿಕ್ಸ್ ಮಾಡಿಕೊಂಡು ಅವನಾಗಿದ್ದಾನೆ. ಈಗ ಈ ಸಿನಿಮಾದಲ್ಲಿ ತಾವು ನಿರ್ದೇಶಕರು ಹೌದು, ಮುಖ್ಯ ಪಾತ್ರಧಾರಿ ಹೌದು, ಅದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತ ಹೇಳಿ. ಒಂದು ಮರ ಕಡಿಬೇಕಾದ್ರೆ ಮೊದಲು ಕೊಡಲಿಯನ್ನು ಶಾರ್ಪ್ ಮಾಡಬೇಕು ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮ ಟೀಮು ತುಂಬಾ ಶಾರ್ಪ್ ಇತ್ತು. ಶಾರ್ಪ್ ಅಂತ ಹೇಳಿ ನಾವು ಅಷ್ಟು ಕೂತ್ಕೊಂಡು ಡಿಸ್ಕಷನ್, ಪ್ರಿಪರೇಷನ್ ತುಂಬ ಮಾಡಿದ್ದೆವು. ನನಗೆ ಅಸೋಸಿಯೇಟ್ ಆಗಿ ಅಕ್ಷಯ್ ಅವರಿದ್ರು. ಅಕ್ಷಯ್ ಅವರು ಕೂತ್ಕೊಂಡು ಪ್ರತಿ ಪ್ರಿಪರೇಷನಲ್ಲಿಯೂ ಕೂಡ, ಪ್ರತಿ ಮೀಟಿಂಗಲ್ಲಿಯೂ ಕೂಡ ಕೂತ್ಕೊಂಡು ಅದಕ್ಕೆ ಪಕ್ಕಾ ರೆಡಿ ಆಗ್ತಿದ್ರು. ಇದರೊಟ್ಟಿಗೆ ನಮ್ಮದೊಂದು 4 ಜನ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇದ್ರು. ನಿತಿನ್, ಮಹೇಶ್, ಜ್ಞಾನೇಶ್, ಕೃಷ್ಣ ಅಂತ ಹೇಳಿ 4 ಜನ ಇದ್ರು. ಇವರೆಲ್ಲರೂ ಕೂತ್ಕೊಂಡು ಡಿಸ್ಕಷನಲ್ಲಿ ಕೂತ್ಕೊಳ್ತಾ ಇದ್ರು. ಸಿದ್ದು ಅವರಿದ್ರು. ಸೊ ಸಿದ್ದು GS ಸಿನಿಮಾಟೋಗ್ರಾಫರ್. ಇವರು ಮ್ಯೂಸಿಕ್ ಡೈರೆಕ್ಟರ್ ಕೀರ್ತನ್ ಬಾಳಿಲ್ ಅವರು ಕೂಡ ಕೂತ್ಕೊಳ್ತಿದ್ರು ನಮ್ಮ ಈ ಸ್ಕ್ರೀನ್ ಪ್ಲೇ ಡಿಸ್ಕಷನ್ಸ್ ಅಲ್ಲಿ ಕೂತ್ಕೊಂಡು. ಕೆಲವು ಕಡೆ ಇನ್ಪುಟ್ಸ್ ಕೊಡೋದಿರ್ಬೋದು, ಮತ್ತೆ ಉಳಿದ ಕಡೆ ಉಳಿದವ್ರು ಹೇಳಿದ ಇನ್ಪುಟ್ಸ್ ಅನ್ನು ಕೇಳೋದಿರ್ಬೋದು. ಆಯ್ತು, ಇದನ್ನೆಲ್ಲ ತಗೊಂಡು ಸ್ಕ್ರಿಪ್ಟ್ ಒಂದು ಥಾರೋ ಆಗಿ ರೆಡಿ ಆದ ಮೇಲೆ ನಾವು ಶೂಟಿಂಗ್ ಇಳಿದದ್ದು. ಸೊ ಶೂಟಿಂಗ್ ಒಟ್ಟು 20 ದಿವಸ ಆದರೆ ಪ್ರಿಪರೇಷನ್ ಸಾಧಾರಣ 6 ತಿಂಗಳಾಗಿದೆ. ಆಯ್ತಾ, 6 ತಿಂಗಳು ಟೋಟಲ್ ಪ್ರಿಪರೇಷನ್ ಆಗಿದೆ. 6 ತಿಂಗಳು ಪ್ರಿಪರೇಷನ್ ಆದ ಕಾರಣ ನನ್ನ ಕೆಲಸ ತುಂಬಾ ಸುಲಭ ಆಯ್ತು. ಅಲ್ಲಿ ಸೈಕಲ್ ಇರಲಿಲ್ಲ. ಆಯ್ತಾ, 6 ತಿಂಗಳ ಪ್ರಿಪರೇಷನ್ ಅಲ್ಲಿ ವೆರಿ ಶೋರ್ ಇತ್ತು ನಮಗೆ. ಹೋಗಿ ಹೀಗೆ ಮಾಡ್ತಿದ್ದೇವೆ, ಹೋಗಿ ಹೀಗೆ ಮಾಡ್ತಿದ್ದೇವೆ ಅಂತೇಳಿ. ಶೋರ್ ಇಲ್ಲದ ಕಡೆಯೂ ಇತ್ತು, ಬಟ್ ಎಲ್ಲೆಲ್ಲ ಶೋರ್ ಇತ್ತೋ ನಮಗೆ 95% ಆಫ್ ದ ಸೀನ್ಸ್ ನಮಗೆ ಶೋರ್ ಇತ್ತು. ಹೀಗೆ ತೆಗಿತೇವೆ, ಹೀಗೆ ಮಾಡ್ತೇವೆ, ಹೀಗೆ ಆಗ್ತದೆ ಅಂತೇಳಿ. ಆಪ್ಷನ್ ಶಾರ್ಟ್ಸ್ ಅಂತ 1-2 ತೆಗೆದಿದ್ದೇವೆ ಬೇಕಾದರೆ. ಮತ್ತು ಕೆಲವು ಕಡೆ ಏನೋ ಒಂದು ಟೆಕ್ನಿಕಲ್ ಇಶ್ಯೂಸಲ್ಲಿ 1-2 ಓದಿದಿರ್ಬೋದು. ಅದು ಬಿಟ್ಟರೆ 1-2 ಟೆಕ್ಸಲ್ಲಿ ಎಲ್ಲವೂ ಶಾರ್ಟ್ಸ್ ಕೂಡ ಓಕೆ ಆಗಿದೆ. ಹಾಗಾಗಿ ನನ್ನ ಕೆಲಸ ತುಂಬ ಈಸಿ ಆಯಿತು. ನಮ್ಮ ಟೀಮ್ ಅಷ್ಟು ಪ್ರಿಪೇರ್ಡ್ ಆಗಿದ್ದರು. ಮತ್ತು ನಾನು ನನ್ನ ಟೀಮ್ನ ಮೇಲೆ ಒಳ್ಳೆ ನಂಬಿಕೆ ಇಟ್ಟಿದ್ದೆ. ಯಾಕಂದರೆ ಅವರು ಆ ಮೀಟಿಂಗಲ್ಲಿ ಕೂತ್ಕೊಂಡು ಆ ಕಾನ್ಫಿಡೆನ್ಸ್ ನನಗೆ ಕೊಟ್ಟಿದ್ರು. ಹಾಗಾಗಿ ತುಂಬ ಈಸಿಯಲ್ಲಿ ಮುಗೀತು ನಮಗೆ. ಈಗ ಶೂಟ್ ಬಗ್ಗೆ ಹೇಳಿದ್ರಿ, 20 ದಿನದ ಶೂಟಿಗೆ 6 ತಿಂಗಳ ಪ್ರಿಪರೇಷನ್ಸ್ ಇತ್ತು ಅಂತ. ಈಗ ಇದು ಒಂದು ಕತೆ ಆದ್ರೆ, ಶೂಟಿಂಗ್ ಆದ ಮೇಲೆ ಪೋಸ್ಟ್ ಪ್ರೊಡಕ್ಷನ್ ಇದೊಂದು ದೊಡ್ಡ ಜವಾಬ್ದಾರಿ. ಬಹುಶಃ ಅದೊಂದು ನಿಮಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಅನ್ನ ತಂದು ಕೊಟ್ಟಿದೆ ಅಂತ ಈ ಸಿನಿಮಾದ ಮುಖಾಂತರ? ಪೋಸ್ಟ್ ಪ್ರೊಡಕ್ಷನ್ ನಮಗೆ 3 ವರ್ಷ ನಮಗೆ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಹೋಗಿದೆ. ತುಂಬಾ ಜನಕ್ಕೆ ಗೊತ್ತಿಲ್ಲದ ವಿಷಯ, ನಮ್ಮದು 2020ರಲ್ಲಿ ಆಕ್ಚುಲಿ ಮೂವಿ ರೆಡಿ ಆಗಿದೆ. 2020ರಲ್ಲಿ ಒಂದು 6 ತಿಂಗಳು 1 ವರ್ಷದಲ್ಲಿ ನಾವು ಬಿಟ್ಟು ಪೋಸ್ಟ್ ಪ್ರೊಡಕ್ಷನ್ ಮಾಡಿದ್ವಿ. ಫಸ್ಟಿಗೆ ನೀವು ಟೀಸರ್ ಬಿಟ್ರಿ? ಹೌದು, ಟೀಸರ್ 2019 ಸೆಪ್ಟೆಂಬರ್ ಅಲ್ಲಿ ಬಿಟ್ಟಿದ್ದೆವು. ನಮ್ಮದು ಪ್ಲಾನ್ ಇದೆ 2020 ಏಪ್ರಿಲ್ ಅಲ್ಲಿ ರಿಲೀಸ್ ಮಾಡಬೇಕು ಮೂವಿ ಅಂತ ಹೇಳಿ. ಹಾಗಾಗಿ ಪೋಸ್ಟ್ ಪ್ರೊಡಕ್ಷನ್ ಮಾಡೋ ನಮ್ಮ ಪ್ಲಾನ್ ಇದ್ದದ್ದು ಒಂದು 6 ತಿಂಗಳಿಂದ 8 ತಿಂಗಳಲ್ಲಿ ಮುಗಿಸ್ಬೇಕು ಟೋಟಲ್ ಪೋಸ್ಟ್ ಪ್ರೊಡಕ್ಷನ್ ಅಂತ ಪ್ಲಾನ್ ಇದ್ದದ್ದು. ಹಾಗೆ ಮಾಡ್ತಾ ಹೋಗಿದ್ದೇವೆ. ಮಾಡ್ತಾ ಹೋಗುವಾಗ ಏನಾಗಿದೆ ಅಂದರೆ, ಫಸ್ಟ್ ಟೈಮರ್ಸ್ ಆದ ಕಾರಣ ನಮಗೆ ಕೆಲವು ಕಡೆ ಡೌಟ್ಸ್ ಇತ್ತು. ಇದು ಸೀನ್ ನಮಗೆ ಬೇಕಾದಾಗೆ ಬಂದಿದೋ ಇಲ್ವೋ. ಸ್ಕ್ರಿಪ್ಟಲ್ಲಿ ಇದ್ದಾಗೆ ಬಂದಿದೆ, ಬಟ್ ಎಡಿಟಿಂಗಲ್ಲಿ ಕೂತಾಗ ನಮಗೆ ಬೇಕಾದಾಗ ಬಂದಿದೋ ಇಲ್ವೋ ಅಂತ ಹೇಳಿ. ಹಾಗಾಗಿ ಏನು ಮಾಡಿಕೊಂಡೆವು ಅಂತ ಹೇಳಿದರೆ, ಎಡಿಟಿಂಗ್ ಆದ ಮೇಲೆ, ಡಬ್ಬಿಂಗ್ ಆದ ಮೇಲೆ ಪುನಃ ಒಮ್ಮೆ ಪ್ಯಾಚ್ ವರ್ಕ್ ಬೇಕಾ ಅಂತ ಹೇಳಿ ನೋಡಿಕೊಂಡು ಪುನಃ 1 ವಾರ 10 ದಿವಸ ಕೂತ್ಕೊಂಡು ಸ್ಕ್ರಿಪ್ಟ್ ಪುನಃ ಶೋರ್ ಮಾಡಿಕೊಂಡು, ಇದು ಬೇಕಾ, ಇದು ಬೇಡವಾ,
ಅಥವಾ ಇಲ್ಲಿ ಶಾರ್ಟ್ ಏನಾದರೂ ಎಕ್ಸ್ಟ್ರಾ ಬೇಕಾಗ್ತದಾ, ಫಿಲ್ಲರ್ಸ್ ಏನಾದರೂ ಹಾಕಬೇಕಾಗ್ತದಾ ಅಂತೇಳಿ ಯೋಚನೆ ಮಾಡಿಕೊಂಡು ಪ್ಯಾಚ್ ವರ್ಕ್ಸ್ ಕೆಲವು ಕಡೆ ಮಾಡಿದ್ದೇವೆ. ಹಾಗಾಗಿ ಅಂದರೆ DSLR ಕ್ಯಾಮ್ರಾವೇ, ಸೊ ಸಿನಿಮಾ ಅಪ್ರೂವ್ಡ್ DSLR ಕ್ಯಾಮ್ರಾಸ್ ಸೋನಿ ಅವ್ರದ್ದು ಯೂಸ್ ಮಾಡಿಕೊಂಡು ಎಲ್ಲೆಲ್ಲ ಪ್ಯಾಚ್ ವರ್ಕ್ ಬೇಕು ಅಂಥದ್ದನ್ನೆಲ್ಲ ಶೂಟ್ ಮಾಡಿಕೊಂಡೆವು. ಥ್ಯಾಂಕ್ಸ್ ಟು ದ ಕಲರಿಸ್ಟ್. ನಿಮಗೆ ತುಂಬ ಗೊತ್ತಾಗೋದಿಲ್ಲ ಅದು ಮೂವಿಯಲ್ಲಿ, ಒಂದೆರಡು ಕಡೆ ಬಂದಿದೆ ಅಷ್ಟೇ. ತುಂಬ ಚೆನ್ನಾಗಿ ನೀಟಾಗಿ ಎಲ್ಲವನ್ನು ಸಿನಿಮ್ಯಾಟಿಕ್ ಆಗಿ ತೋರಿಸಿದ್ದಾರೆ, ನಿಮಗೆ ಎಲ್ಲೂ ಗೊತ್ತಾಗೋದಿಲ್ಲ ಪ್ಯಾಚ್ ವರ್ಕ್ಸ್. ಅಷ್ಟು ಚೆಂದಕ್ಕೆ ಪ್ರಿಪರೇಷನ್ಸ್ ಮಾಡಿಕೊಂಡು ನಮ್ಮದು ಇದಾಯಿತು, ಡಬ್ಬಿಂಗ್ ಆಯಿತು, ರೆಕಾರ್ಡಿಂಗ್ ಆಯಿತು, ಎಲ್ಲ ಆಯಿತು. ನಾವು ಸ್ವಲ್ಪ ಇನ್ನೂ ಪ್ರೊಫೆಷ್ನಲ್ ಆಗಿರೋರಿಗೆ ಕೊಡುವ ಅಂಥೇಳಿ ಚೆನ್ನೈಗೆ ಒಂದು ಸ್ಟುಡಿಯೋದವರಿಗೆ ನಮ್ಮ 5.1 ಸರೌಂಡ್ ಸೌಂಡ್ಸ್ ಮತ್ತು ಕಲರಿಂಗ್ SFX ಇದಿಷ್ಟನ್ನು ಅಲ್ಲಿ ಕೊಡುವ ಅಂಥೇಳಿ ಅವರಿಗೆ ಕೊಟ್ಟೆವು. ಕೊಟ್ಟು ನಮ್ಮದು ಫೆಬ್ರವರಿಯಲ್ಲಿ ಒಂದು ಫಿಲ್ಮ್ ಫೆಸ್ಟಿವಲಿಗೆ ಹೋಯಿತು, ಮತ್ತು ಮಾರ್ಚಲ್ಲಿ 2 ಫಿಲ್ಮ್ ಫೆಸ್ಟಿವಲ್ಸಿಗೆ ಹೋಯಿತು, ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಸಿಗೆ. ಒಳ್ಳೆ ಹೆಸರು ಬಂತು, ಒಳ್ಳೆ ಫೀಡ್ಬ್ಯಾಕ್ ಬಂತು, ಇದೆಲ್ಲ ಆಯಿತು. ಸೊ ನಾವು ಏಪ್ರಿಲಿಂದ ರಿಲೀಸ್ ಮಾಡೋ. ಟೀಸರಿಗೆ ಒಳ್ಳೆ ಫೀಡ್ಬ್ಯಾಕ್ ಬಂದಿದೆ, ಒಳ್ಳೆ ಜನ ಇನ್ನು ಅದರದ್ದೇ ಗುಂಗಲ್ಲಿದ್ದಾರೆ. ತುಂಬಾ ದೊಡ್ಡ ಹಿಟ್ ಆಗಿತ್ತು, ಓವರ್ ಆಲ್ ಆಗಿ 2 ಮಿಲಿಯನ್ ಮೇಲೆ ಹಿಟ್ ಆಗಿದೆ, 2 ಮಿಲಿಯನ್ ಆಯ್ತಾ. ಸೊ ಒಳ್ಳೆ ಫೀಡ್ಬ್ಯಾಕ್ ಬಂದಿತ್ತು. ಸೊ ಹಾಗಾಗಿ ಜನ ಇನ್ನು ಅದರದ್ದೇ ಗುಂಗಲ್ಲಿದ್ದಾರೆ, ರಿಲೀಸ್ ಮಾಡೋ ಅಂತೇಳಿ ಪ್ಲಾನ್ ಆಯಿತು. ಮಾರ್ಚ್ 14, 16 ಹಾಗೇನೋ ನಾನು ಚೆನ್ನೈಗೆ ಹೋಗಿದ್ದೇನೆ. ಹೋಗಿ ಎಲ್ಲ ಸೌಂಡ್ ಇದೆಲ್ಲ ಒಂದು ಮೈನರ್ ಕರೆಕ್ಷನ್ಸ್ ಎಲ್ಲ ಕೆಲವಿತ್ತು, ಫೈನಲ್ ಅದೆಲ್ಲ ಹೇಳಿದೆ, ಕಲರಿಂಗ್ ಇದೆಲ್ಲ ಹೇಳಿದ್ದೇವೆ. ನಾನು ಮತ್ತು ಅಕ್ಷಯ್ ಅವರು ಮತ್ತು ಸಿದ್ದುಜಿಯಸ್ ಅವರು 3 ಜನ ಹೋಗಿದ್ದದು. ಎಲ್ಲ ಮಾತಾಡಿದ್ದೇವೆ, ಬಂದಿದ್ದೇವೆ. ಆಯಿತು, ನಾವು ಇನ್ನು ಏಪ್ರಿಲಿಗೆ ರಿಲೀಸ್ ಮಾಡೋದು, ಸೆನ್ಸಾರಿಗೆ ಒಂದು ಅಪ್ಲೈ ಮಾಡಿಕೊಂಡು ಎಲ್ಲ ಮುಗಿಸಿಬಿಡುವ ಅಂತೇಳಿ. ಅದಾಗಿ 2 ವಾರದಲ್ಲಿ ಕೋವಿಡ್ ಲಾಕ್ಡೌನ್ ಬಂದಿದೆ. ಮಾರ್ಚಲ್ಲಿ ಲಾಕ್ಡೌನ್ 28ಕ್ಕೆ ಬಂದದ್ದು, 22ಕ್ಕೆ ಬಂದದ್ದು ಲಾಕ್ಡೌನ್. ಸರಿ ಆಯಿತು, ಲಾಕ್ಡೌನ್ ಬಂತು, ಇನ್ನೆಂತ ಮಾಡೋದು, ಆಯ್ತು ಇನ್ನು ಕೂತ್ಕೊಳ್ಳೋ ಸುಮ್ಮನೆ ಅಂತೇಳಿ ಸ್ಟುಡಿಯೋ ಬಂದು, ಥಿಯೇಟರ್ಸ್ ಬಂದು ಎಲ್ಲ ಬಂದು. ಸೊ ಪ್ಲ್ಯಾನ್ ಪೋಸ್ಟ್ಪೋನ್ ಮಾಡುವ ಅಂತೇಳಿ ಪ್ಲ್ಯಾನ್ ಪೋಸ್ಟ್ಪೋನ್ ಆಯಿತು. ಇದರೊಟ್ಟಿಗೆ ನಾವು ಇದಕ್ಕೆ OTT ಪ್ಲಾಟ್ಫಾರ್ಮನ್ನು ಟ್ರೈ ಮಾಡಿ ಅಂತ ತುಂಬ ಜನ ಹೇಳಿದರು. ನಾವು ಕೂಡ ಹಾಗೆ ಆಗುದಾದ್ರೆ ಹಾಗೆ ಹೋಗುವ, ಇನ್ನು ಕಾಯುದು ಬೇಡ, ಇನ್ನು ಲಾಕ್ಡೌನ್ ಎಷ್ಟು ವರ್ಷ ಇರ್ತದೆ, ಅಥವಾ ಮನುಷ್ಯನ ಜೀವನವೇ ಹೀಗೆ ಅಂತೆಲ್ಲ ತುಂಬ ಅನ್ಸರ್ಟನಿಟಿ ಪ್ರಶ್ನೆಗಳು ಬಂದಿತ್ತು. ಹೌದು, ತುಂಬ ಅನ್ಸರ್ಟನಿಟಿ ಇತ್ತು. ಮನುಷ್ಯನ ಜೀವನವೇ ಇನ್ನು ಹಾಗಾದ್ರೆ ಮನೆಯೊಳಗೆ ಕೂತ್ಕೊಳ್ಳೋದ, ವರ್ಕ್ ಫ್ರಮ್ ಹೋಮ್ ಅಂತೇಳಿ ಒಂದು ತುಂಬ ಅನ್ಸರ್ಟನಿಟಿ ಇತ್ತು. ಮತ್ತು ಬಿಸಿ ಬಿಸಿ ಇರುವಾಗಲೇ ದೋಸೆ ಬಡಿಸಿದ್ರೆ ಒಳ್ಳೇದು ಅಂತೇಳಿ ನಾವು ಮೂವಿಯನ್ನು ರಿಲೀಸ್ ಮಾಡಿದೆ ಒಳ್ಳೇದು ಅಂತೇಳಿ ಕೆಲವು OTT ಪ್ಲಾಟ್ಫಾರ್ಮ್ಸ್ಗೆ ಪಿಚ್ ಮಾಡಿದೆವು. ಅಲ್ಲಿಯೂ ಫೀಡ್ಬ್ಯಾಕ್ ಎಂತ ಬಂತು ಅಂತ ಹೇಳಿದರೆ, ನಿಮ್ಮ ಮೂವಿಯನ್ನು ನಾವು ತಗೊಳ್ತೇವೆ, ಆದರೆ ನೀವು ಥಿಯೇಟ್ರಿಗೆ ಹೋಗಿ ಬನ್ನಿ ಆಯ್ತು, ಹೀಗಿರೋ ಫೀಡ್ಬ್ಯಾಕ್ ಬಂತು. ಯಾಕೆ ಹಾಗೆ ಹೇಳ್ತಾರೆ ಅಂತ ಹೇಳಿದರೆ, ಅವರಿಗೆ ಒಂದು ಮೂವಿಯನ್ನು ವ್ಯಾಲ್ಯೂಯೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಎಷ್ಟೇ ಚಂದಕ್ಕೆ ಮೂವಿ ಮಾಡಿರಿ, ಬಟ್ ನೀವು ಜನರನ್ನು ತಲುಪಿದ್ದೀರಾ, ಜನರು ಇದನ್ನು ಒಪ್ಪಿಕೊಂಡಿದ್ದಾರಾ ಅಂತ ಅವ್ರಿಗೆ ಗೊತ್ತಾಗೋದು ಯಾವಾಗ ಅಂತ ಹೇಳಿ ನೀವು ಥಿಯೇಟರ್ಗೆ ಹೋಗಿ ಬಂದ್ರೆ ರಿಸಲ್ಟ್ ಬಂದ ಮೇಲೆ. ಹೌದು, ಹಾಗಾಗಿ ಆ ನೆಲೆಯಲ್ಲಿ ಅವರು ಕರೆಕ್ಟ್ ಆಗಿ ಹೇಳಿದ್ದಾರೆ ಆಯ್ತು, ಅದನ್ನ ನಾವು ಒಪ್ಪಿಕೊಳ್ಳೇಬೇಕು. ಯಾಕಂದ್ರೆ ಅವರು ನಮಗೆ ಕೋಟಿಗಟ್ಟಲೆ ಕೊಡ್ತಾರ, ಅದು ಅವರಿಗೆ ಜಾಸ್ತಿ ಆಗಬಹುದು. ಅವರು ನಮಗೆ ಬರೀ 3 ಲಕ್ಷ ಕೊಡ್ತಾರ, ಅದು ನಮಗೆ ಕಮ್ಮಿ ಆಗಬಹುದು. ಹಾಗಾಗಿ ಅವರು ಅದನ್ನು ಜಡ್ಜ್ ಮಾಡ್ಲಿಕ್ಕೆ ಆಗುದಿಲ್ಲ. ನಮಗೂ ನ್ಯಾಯ ಕೊಡಬೇಕು, ಅವರಿಗೂ ನ್ಯಾಯ ಇರಬೇಕು. ಸೊ ಅದು ಬಿಸ್ನೆಸ್ ಆಯ್ತಾ, ವಿನ್ ವಿನ್ ಇರಬೇಕು. ಹಾಗಾಗಿ ಅವರು ಅದಕ್ಕೆ ಒಪ್ಪಿಕೊಳ್ಳಿಕ್ಕೆ ರೆಡಿ ಇಲ್ಲ. ಥಿಯೇಟ್ರಿಗೆ ಹೋಗಿ ಬನ್ನಿ. ನಮಗೆ ತುಂಬ ಅನ್ಸರ್ಟನ್ ಆಯ್ತು, ಯಾವಾಗ ಇನ್ನು ಥಿಯೇಟರ್ ಓಪನ್ ಆಗ್ತದೆ ಗೊತ್ತಿಲ್ಲ ಆಯ್ತಾ. ನಮ್ಮದು ಸೆನ್ಸಾರ್ ಕೂಡ ವರ್ಕ್ ಅಲ್ಲಿಗೆ ನಿಂತಿತ್ತು, ಅಂದರೆ ಸ್ಕ್ರಿಪ್ಟಿಂಗ್ ಸ್ಟಾರ್ಟ್ ಆಗಿತ್ತು, ಅಲ್ಲಿಗೆ ನಿಂತಿತ್ತು ಸೆನ್ಸಾರ್ ವರ್ಕ್. ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಸರಿ ಮುಂದೆ ಹೋಯ್ತು, 2 ವರ್ಷ ಸಾಧಾರಣ ಥಿಯೇಟರ್ ಓಪನ್ ಆಗಲಿಲ್ಲ, ಸ್ಟುಡಿಯೋಸು ಓಪನ್ ಆಗಲಿಲ್ಲ. ನನಗೂ ಮಧ್ಯದಲ್ಲಿ ಕೋವಿಡ್ ಬಂದಿತ್ತು, ನಾನು ಒಂದು ತಿಂಗಳು ಪಾಸಿಟಿವ್ ಬಂದು ನಾನೊಂದು 14 ದಿವಸ ಹಾಸ್ಪಿಟಲ್ ಇದ್ದೆ ಆಯ್ತಾ. ಹೀಗೆಲ್ಲ ಆಯಿತು. ಸೊ ಟೋಟಲ್ ಅನ್ಸರ್ಟನಿಟಿ ಅದೆಲ್ಲ ಆಗಿ ಥಿಯೇಟರ್ ಯಾವಾಗ ಓಪನ್ ಆಗ್ತದೆ ಅಂತ ಆಯಿತು. ನಾವು ಕಾಯ್ತಾ ಇದ್ದೆವು. ಥಿಯೇಟರ್ ಓಪನ್ ಆಗ್ತಾ ಉಂಟು ಅಂತ ಗೊತ್ತಾಯಿತು. ಸರಿ, ಈಗ ಹೋಗಿ ನಾವು ಪ್ರಾಜೆಕ್ಟನ್ನು ವಾಪಸ್ ಸ್ಟಾರ್ಟ್ ಮಾಡ್ತಿದ್ದೇವೆ ಅಂತ ಅವರಿಗೆ ಹೇಳುವ, ಮತ್ತೆ ಏನಾದರೂ ಕರೆಕ್ಷನ್ಸ್ ಎಲ್ಲ ಆಯ್ತಾ ಅಂತ ಕೇಳುವ ಅಂತೇಳಿ ಕಾಲ್ ಮಾಡಿದೆ. ಮಾಡಿ ಆಗುವಾಗ ಅವ್ರು ಹೇಳಿದ್ರು, ಸ್ಟುಡಿಯೋ ಓಪನ್ ಆಗ್ತದೆ ಇನ್ನೊಂದು 2 ತಿಂಗಳಲ್ಲಿ ಓಪನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರು. 2 ತಿಂಗಳಲ್ಲಿ ಅಲ್ಲ, ಎಲ್ಲರೂ ಹೇಳಿದ್ವಿ ಆಯ್ತಾ. ಹೇಗೆ ಓಪನ್ ಆಗ್ತದೆ ಅದೇ ನೋಡ್ಬೇಕು ಅಂತ ಗೊತ್ತಿಲ್ಲ. ಅದು 2 ತಿಂಗಳಾದ ಮೇಲೆ ಇದು ಮಾಡುದು. ಮತ್ತೆ ನೀವೇನು ಪ್ಲಾನ್ ಅಲ್ಲಿ ಇದ್ದೀರಿ, ಈಗ ಎಂತ ಮಾಡುದು, ಅದೇನೋ ಒಂದು ಬಿಸ್ನೆಸ್ ಬೇರೆ ಏನಾದ್ರು ಹಾಕುದ ಅಂತಿದ್ದೇನೆ ಅಂತ ಎಲ್ಲರೂ ಅದೇ ಹೇಳ್ತಾರೆ ಆಯ್ತಾ. ಕೆಲವು ಜನ ಕೆಲಸ ಬಿಟ್ಟಿದ್ದಾರೆ ಲಾಕ್ಡೌನ್ ಟೈಮ್ ಅಲ್ಲಿ, ಅಂದ್ರೆ ಮೂವಿ ಬಿಟ್ಟಿದ್ದಾರೆ, ಮೂವಿ ಫೀಲ್ಡ್ ಬಿಟ್ಟಿದ್ದಾರೆ, ಕೆಲಸಕ್ಕೆ ಸೇರುವ. ನಮ್ಮ ಮೂವಿಯಲ್ಲಿ ವರ್ಕ್ ಮಾಡಿದ ಕೆಲವಾರು ಜನ ಬೇರೆ ಫೀಲ್ಡಿಗೆ ಹೋಗಿದ್ದಾರೆ, ಟೆಕ್ನಿಷಿಯನ್ಸ್, ಅಸಿಸ್ಟೆಂಟ್ ಎಲ್ಲ ಆಗಿದ್ದವರು. ಮೇಲೆ ಇದ್ದವರೆಲ್ಲ ಏನೋ ನಂಬಿದ್ದಾರೆ, ಬರ್ತದೆ ಅಂತ ಹೇಳೋ ನಂಬಿಕೆಯಲ್ಲಿ ಇದ್ರು ಆಯ್ತಾ. ಹಾಗಾಗಿ ನಾನು ಕಾಲ್ ಮಾಡಿದಾಗ ಅವರು ಅದು ಇನ್ನೊಂದು 2 ತಿಂಗಳಲ್ಲಿ ಓಪನ್ ಮಾಡುವಂತಿದ್ದೇವೆ ಅಂತ ಹೇಳಿದ್ರು. ಸರಿ, ಹಾಗಾದ್ರೆ ಒಂದು 2-3 ಕರೆಕ್ಷನ್ ಹೇಳಿದ್ದಲ್ಲ, ಅದೆಲ್ಲ ಆಯ್ತಾ ಅಂತ ಕೇಳಿದೆ. ಎಂತ ಕರೆಕ್ಷನ್, ನಾನು ನಿಮಗೆ ಹಾರ್ಡ್ ಡಿಸ್ಕ್ ನಿಮ್ಮ ಹತ್ರ ಉಂಟಲ್ಲ, ನಾನು ಎಂತ ಕರೆಕ್ಷನ್ ಮಾಡೋದು ಹೇಳಿದ್ರು. ಅಯ್ಯೋ ನಾನು ಹಾರ್ಡ್ ಡಿಸ್ಕ್ ಅಲ್ಲೇ ಕರೆಕ್ಷನ್ ನಿಮಗೆ ಹೇಳಿ ಹಾರ್ಡ್ ಡಿಸ್ಕ್ ಅಲ್ಲೇ ಬಿಟ್ಟು ಬಂದಿದ್ದೇನೆ ನಾನು. ಇಲ್ಲ, ನಾನು ನಿಮಗೆ ಕರೆಕ್ಷನ್ ಹೇಳಿ ಹಾರ್ಡ್ ಡಿಸ್ಕ್ ಅಲ್ಲೇ ಬಿಟ್ಟು ಬಂದದಲ್ಲ ಅಂತ ಹೇಳಿದ್ರು. ಹೌದಾ, ಹ್ಞೂ ಅಂತಾಯ್ತು, ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಸರಿ, ನಾನು ನೋಡ್ತೇನೆ ಅಂತ ಇದು ನೋಡಿ ಹೇಳ್ತೇನೆ. ಪುನಃ ಕಾಲ್ ಮಾಡಿ ಶೋರಲ್ಲಿ ಹೇಳಿ, ನಾನು ನಿಮಗೆ ಕೊಟ್ಟಿದ್ದೇನೆ ಅಂತ ಹೇಳಿದ್ರು. ನನಗೆ ನೆನಪಿರುವಾಗ ಅವ್ರು ಕೊಡ್ಲಿಲ್ಲ ಆಯ್ತಾ. ಅವರು ಸತ್ಯ ಹೇಳ್ತಿದಾರ ಸುಳ್ಳು ಹೇಳ್ತಾರೆ ನನಗೆ ಅದರ ವಾದ ಬೇಡ. ಬಟ್ ಆಯ್ತಾ, ನಮಗೆ 2 ವರ್ಷ ಹಳೆ ಕತೆ ಎಂತ ಅಂತ ಮಾತಾಡ್ಲಿಕ್ಕೆ ಆಗ್ತದೆ. ಒಮ್ಮೆ ನಮಗೆ ಕ್ವಶನ್ ಬಂತು, ಹಾಗಾದ್ರೆ ನಾವು ತಗೊಂಡು ಬಂದಿದ್ದೇವಾ ಅಂತ ಹೇಳೋ ಕ್ವಶನ್ ಬಂತು. ಬಟ್ ಹಾರ್ಡ್ ಡಿಸ್ಕ್ ಕಾಣೆ, ಇದು ಹೆಡ್ಡಿಂಗ್ ಆಯ್ತಾ, ಹೆಡ್ಲೈನ್ ಇಷ್ಟೇ, ನಮಗೆ ಹಾರ್ಡ್ ಡಿಸ್ಕ್ ಕಾಣೆ ಆಗಿದೆ.
ನಮ್ಮದು ಮಾಡಿದ SFX ಅಂದರೆ ಜನಕ್ಕೆ ಗೊತ್ತಾಗಲಿಕ್ಕೆ ಸೌಂಡ್ ಎಫೆಕ್ಟ್ಸ್ ಮತ್ತು 5.1 ಕಲರಿಂಗ್ ಇದಿಷ್ಟು ಇಲ್ಲ. ಮನುಷ್ಯನ ಹಾರ್ಟೇ ಕಾಣೆ ಆಗಿದೆ ಅಂತ ಹೇಳುದು ಅಷ್ಟು ಹೋಗಿದೆ ಆಯ್ತಾ. ನೀವು ಈಗ ನಿಮ್ಮ ಹತ್ರ ಇರೋದು ಅಂತ ಹೇಳಿದ್ರೆ ಶೂಟಿಂಗ್ ಫುಟೇಜ್ ಆಗಿದೆ, ಎಡಿಟಿಂಗ್ ಆಗಿದೆ, ರೀ ರೆಕಾರ್ಡಿಂಗ್ ಅಂದರೆ ಮ್ಯೂಸಿಕ್ ಆಗಿದೆ, ಸಾಂಗ್ಸ್ ಆಗಿದೆ, ಇಷ್ಟ ಆಗಿದೆ. ಅದು ಬಿಟ್ಟು ನಿಮಗೆ ಏನೆಲ್ಲ ಆಗ್ಬೇಕು ಇನ್ನು ವರ್ಕ್, ಅದನ್ನೆಲ್ಲ ನೀವು ಪುನಃ ಮಾಡಬೇಕು ಅಷ್ಟೇ ಈಗ ಇರೋದು. ಯಾಕಂದ್ರೆ ಆರ್ಟಿಸ್ಟ್ ಕಾಣೆ ಆಗಿದೆ ಆಯ್ತಾ. ಸೊ ಅಷ್ಟೇ ಇರೋದು. ನಾವೇನು ಮಾಡೋದು ಈಗ ಪುನಃ ಚೆನ್ನೈಗೆ ಹೋಗ್ಬೇಕು ಅಂದ್ರೆ ಖರ್ಚು ಎಷ್ಟುಂಟು. ಯಾಕಂದ್ರೆ ಅಲ್ಲಿ ಹೋಗಿ ಕೂತ್ಕೊಂಡು ಅವ್ರ ಹತ್ರ ಮಾಡಿಸು ಅಂತ ಹೇಳಿದ್ರೆ ನಾವಿಲ್ಲಿ ನಮ್ಮ ಬಿಸ್ನೆಸ್ ಬಿಡಬೇಕು ಆಯ್ತಾ. ಬೇರೆ ಪ್ರಾಜೆಕ್ಟ್ ಒಪ್ಪಿಕೊಂಡವ್ರು ಕೆಲವರು ಇದ್ದಾರೆ, ಅವರವರ ಕೆಲಸ ಬಿಟ್ಟು ಬರಬೇಕು. ಸಿದ್ದು GS ಅವ್ರದ್ದು ಬೇರೆ ಪ್ರಾಜೆಕ್ಟ್ಸ್ ಇರ್ಬೋದು, ಅಥವಾ ನಮ್ಮ ಕೀರ್ತನ್ ಬಾಡಿಲ್ ಅವರು ಇರ್ಬೋದು, ಅಥವಾ ಅಕ್ಷಯ್ ಅವರು, ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ ಎಲ್ಲ ವಿಷಯದಲ್ಲಿ ಹೋಗ್ತಾ ಇದ್ದದ್ದು. ನಾವು ಅದನ್ನು ಅದಕ್ಕೆ ಬೇಕಾಗಿ ಪುನಃ ಚೆನ್ನೈಗೆ ಹೋಗೋದು ತುಂಬಾ ರಿಸ್ಕ್ ಕಂಡಿತ್ತು ನನಗೆ. ನಾವು ಪುನಃ ಕೂತ್ಕೊಂಡು ಯೋಚನೆ ಮಾಡಿದ್ದೆವು, ನಾವು ಯಾಕೆ ಅಲ್ಲಿವರೆಗೆ ಹೋಗಬೇಕು, ಒಂದು ಕೆಲಸ ಮಾಡುವ, ನಾವು ಮಂಗಳೂರಲ್ಲೇ ಮಾಡಿಸುವ. ನಮ್ಮ ಡೈಜಿ ವರ್ಲ್ಡ್ ಅಲ್ಲಿ 5.1 ಇವರು ಶ್ರೀಕಾಂತ್ ಶ್ರೀನಿವಾಸ್ ಅವರು ತುಂಬಾ ಚಂದಕ್ಕೆ ಮಾಡ್ತಾರೆ, ಒಳ್ಳೆ ಹೆಸರುಂಟು ಅವರಿಗೆ, ಅವ್ರ ಹತ್ರವೇ ಮಾಡಿಸುವ. ಇದನ್ನು ನಾವು ಚೆನ್ನೈಲಿ ಪ್ಯಾಕೇಜ್ ಅಂತ ಹೇಳಿ ಕಲರಿಂಗ್ ಇದೆಲ್ಲ ನಾವು ಒಬ್ಬರೇ ಮಾಡ್ತೇವೆ ಅಂತ ಹೇಳಿ ಅವ್ರು ಪ್ಯಾಕೇಜಿಗೆ ತಗೊಂಡಿದ್ರು. ಪ್ಯಾಕೇಜ್ ಬೇಡ, ನಾವು ಇಂಡಿವಿಜುವಲ್ ಆಗಿ ಮಾಡಿಸುವ, ಅದನ್ನು ಕಲ್ತಾಗ ಆಗ್ತದೆ, ಒಟ್ಟಿಗೆ ಕೂತ್ಕೊಂಡು ಮಾಡಿಸುವ ಅಂತ ಹೇಳಿ ಪ್ಲಾನ್ ಮಾಡಿ ಒಂದು ಎಕ್ಸ್ಪೀರಿಯನ್ಸ್ ಆಗ್ತದೆ ಅಂತ ಹೇಳಿ ಆಯ್ತು. ಹಾಗಾಗಿ ಏನು ಮಾಡಿದೆವು, ಇವರು ಶ್ರೀಕಾಂತ್ ಶ್ರೀನಿವಾಸ್ ಅವರಿಗೆ 5.1 ಡ್ಯೂಟಿ ಕೊಟ್ಟೆವು. ಕಲರಿಂಗ್ ನಾವು ಬ್ಯಾಂಗ್ಳೂರಲ್ಲಿ ಇವರು ಕಾರ್ತಿಕ್ ಮುರಳಿ ಅಂತಿದ್ದಾರೆ ಅವರು, ಮತ್ತೆ ಇನ್ನೊಂದು ನಮ್ಮ ಧನುಷ್ ಬೆದ್ರೆ ಅಂತಿದ್ದಾರೆ ಅವರು. ಸೊ ಅವರಿಗೆ ಅದರ ಜವಾಬ್ದಾರಿ ಕೊಟ್ಟೆವು. SFX ಅನ್ನು ಅಪ್ಪು ಅಂತ ಹೇಳಿ ಒಬ್ರು ಮಾಡಿದ್ರು, ಅದನ್ನು ಕೂಡ ಶ್ರೀಕಾಂತ್ ಶ್ರೀನಿವಾಸ್ ಅವರ ಜವಾಬ್ದಾರಿಯಲ್ಲೇ ಕೊಟ್ಟೆವು. ನಿಧಾನಕ್ಕೆ ಆಗ್ತಾ ಹೋಯ್ತು. ನಮಗೆ ಆಗ್ಲೂ ಥಿಯೇಟರ್ಗೆ ಜನ ಬರುವ ಸೀನ್ ತುಂಬಾ ಕಮ್ಮಿ ಇತ್ತು, ನಿಧಾನಕ್ಕೆ ಬರ್ತಾರಾ ಇಲ್ವಾ. ಯಾಕಂದ್ರೆ ನಾವೀಗ ಥಿಯೇಟರ್ಲಿ ಸೋತೆ ಅಂತಾದ್ರೆ OTT ಅವರು ನಮ್ಮನ್ನು ತಗೊಳ್ಳೋದೇ ಇಲ್ಲ. ಹೇಳಿದ್ದಾರೆ, ಆಲ್ರೆಡಿ ಹೇಳಿದ್ದಾರೆ, ಜನ ಬಂದ್ರೆ ಮಾತ್ರ ನಮಗೆ ಅಲ್ಲೇ ರೆಸ್ಪಾನ್ಸ್ ನೋಡಿ ಮಾತ್ರ ನಾವು OTT ಅವರು ತಗೊಳ್ಳೋದು. ಅದರಲ್ಲಿ ಹೇಗುಂಟು ಅಂತ ಹೇಳಿದ್ರೆ, ಜನ ಕಮ್ಮಿ ಬಂದ ಥಿಯೇಟರ್ಗೆ ಅಂತಾದ್ರೆ OTT ಅವರು ತಗೊಳ್ಳೋದೇ ಇಲ್ಲ. ಚಂದಕ್ಕೆ ಬಂತು ಅಂತಾದ್ರೆ ಒಂದು ಎವರೇಜ್ ಪೇಮೆಂಟ್ ಬರ್ಬೋದು, ಅಥವಾ ಪೇಪರ್ ವ್ಯೂ ಅಲ್ಲಿ ತಗೊಳ್ಬಹುದು. ಹಿಟ್ ಆಯ್ತು ಅಂತಾದ್ರೆ ಮಾತ್ರ ನಮಗೆ ನಂಬಿಕೆ ಇರೋದು. ನಾವು ಇಷ್ಟೆಲ್ಲ ಶ್ರಮ ಪಟ್ಟು, ಇಷ್ಟೆಲ್ಲ ಇಂಟ್ರೆಸ್ಟ್ ಅಲ್ಲಿ, ಇಷ್ಟೆಲ್ಲ ಫೀಡ್ಬ್ಯಾಕ್ ಬಂದಿರೋ ಮೂವಿಯನ್ನು ಸುಮ್ಮನೆ ಕೈ ಬಿಡ್ಲಿಕ್ಕೆ ಯಾರಿಗೂ ಮನಸ್ಸು ಬರಲಿಲ್ಲ. ಫಸ್ಟ್ ಪ್ರಾಜೆಕ್ಟ್ ಚಂದಕ್ಕೆ ಮಾಡುವ, ಥಿಯೇಟರ್ ಎಲ್ಲ ಚಂದಕ್ಕೆ ಓಪನ್ ಆಗಲಿ ಅಂತವೇ ಕಾಯ್ತಾ ಇದ್ದೆವು. ಮತ್ತು ಈ ಪೋಸ್ಟ್ ಪ್ರೊಡಕ್ಷನ್ ವರ್ಕನ್ನು ಹಾಗೆ ನಿಧಾನಕ್ಕೆ ಮಾಡಿ ಅಂತ ಹೇಳಿದೆವು. ಇದರೊಟ್ಟಿಗೆ ಕಲರಿಂಗ್ ಆಗುವಾಗ ಏನಾಯ್ತು ಅಂದರೆ, 3 ವರ್ಷದಲ್ಲಿ ಸಿನಿಮಾದ ಪ್ಯಾಟರ್ನ್ ಕೂಡ ಒಂದು ಸ್ವಲ್ಪ ಚೇಂಜ್ ಆಗಿತ್ತು ಕಲರಿಂಗಲ್ಲಿ. ಹಾಗಾಗಿ ಕಲರಿಂಗನ್ನು ನಾವು ಮಾಡೋದು ತುಂಬ ಅವಶ್ಯವೇ ಆಗಿತ್ತು. ನೀವು ಟೀಸರ್ ನೋಡಿದ್ರೆ, ಈಗದ್ದು ಕಲರಿಂಗ್ ನೋಡಿದ್ರೆ ನಿಮಗೆ ತುಂಬಾ ಡಿಫರೆನ್ಸ್ ಕಾಣ್ತದೆ, ತುಂಬಾ ಚೇಂಜಸ್ ಕಾಣ್ತದೆ, ತುಂಬಾ ರಿಚ್ ಕಾಣ್ತದೆ ಈಗ ಆಯ್ತು. ಅದು ಮೇನ್ ರೀಸನ್ ಪುನಃ ಕಲರಿಂಗ್ ಮಾಡಿದ್ದೆ. ಅದಕ್ಕೆ ಟೈಮ್ ಸಿಕ್ಕಿತ್ತು ಥಿಂಕ್ ಮಾಡಲಿಕ್ಕೆ, ಕಲೀಲಿಕ್ಕೆ ಟೈಮ್ ಸಿಕ್ಕಿತ್ತು. ಹಾಗಾಗಿ ಒಂದು 10 ಮೂವಿ ಮಾಡಿದ ಎಕ್ಸ್ಪೀರಿಯನ್ಸ್ ಖಂಡಿತವಾಗಿ ಒಂದು ಮೂವಿಯಲ್ಲಿ ಆಗಿದೆ, ಪೋಸ್ಟ್ ಪ್ರೊಡಕ್ಷನ್ ಪ್ರೊಸೆಸ್ ನಲ್ಲೇ ಗೊತ್ತಾಗಿದೆ. ಈಗ ನಮಗೆ ಮಾತಾಡ್ಲಿಕ್ಕೆ ಒಬ್ಬರ ಹತ್ರ ಕೂತ್ಕೊಂಡು ಮಾಡಿಸ್ಲಿಕ್ಕೆ ಖಂಡಿತ ಗೊತ್ತಾಗಿದೆ. ಹಾಗೆ ನಾವು ಒಬ್ಬರ ಮೇಲೆ ಬಿಟ್ಟು ಹೋಗ್ಲಿಲ್ಲ ಅದನ್ನು. ಸೊ ಎಲ್ಲರೂ ಕೂತ್ಕೊಂಡು ನಿಧಾನಕ್ಕೆ ಮಾಡಿ ಮುಗಿಸಿದೆವು. ಇದಾದ ಮೇಲೆ ಇನ್ನು ರಿಲೀಸ್ ಪ್ಲಾನ್ ಮಾಡಬೇಕಾಗಿದ್ದದು. ಸೊ ರಿಲೀಸ್ ಪ್ಲಾನ್ ಮಾಡೋ ಕೂಡ ಹಾಗೆ ದೊಡ್ಡ ಬಜೆಟ್ ಹಾಕಿ ಗೌಜಿಯಲ್ಲಿ ಮಾರ್ಕೆಟಿಂಗ್ ಎಲ್ಲೋ ಸುರಿದು ಹೀಗೆ ಬರ್ನ್ ಮಾಡೋದಕ್ಕೆ ನಾವು ರೆಡಿ ಇರಲಿಲ್ಲ. ಸೊ ಒಂದು ರೀಸನೇಬಲ್ ಬಜೆಟ್ ಅಲ್ಲಿಯೇ ನಾವು ರಿಲೀಸ್ ಮಾಡಬೇಕು ಅಂತ ಹೇಳೋ ಪ್ಲಾನ್. ಮತ್ತೆ ಇವರು ಡಿಸ್ಟ್ರಿಬ್ಯೂಟರ್ಸ್ ಕೂಡ ಏನು ಹೇಳಿದ್ರು ಅಂದ್ರೆ, ತುಂಬಾ ಒಳ್ಳೆ ಡಿಸ್ಟ್ರಿಬ್ಯೂಟರ್ ಸಿಕ್ಕಿದ್ದಾರೆ ನಮಗೆ, ಸತ್ಯಸೇನೆ ಡಿಸ್ಟ್ರಿಬ್ಯೂಟರ್ಸ್. ತುಂಬಾ ಜೆನ್ಯೂನ್ ಆಗಿ ಏನು ಹೇಳಿದ್ರು, ಒಂದು ಸಣ್ಣ ಬಜೆಟ್ ಸಿನಿಮಾಗಳನ್ನ ಮಾಡಿದವರು. ಹೌದು, ರಾಮರೇ ಅಥವಾ ನಿಮ್ಮ ಇದು ಒಂದಲ್ಲ ಎರಡಲ್ಲ ಅದೆಲ್ಲ ಮೂವಿ ಮಾಡಿ ಬಂದವರು ಆಯ್ತು. ಅವರಿಗೆ ಹಾಗೆ ಆ ಸ್ಟ್ರಗಲ್ ಗೊತ್ತುಂಟು. ಹಾಗೆ ಫಸ್ಟ್ ಟೈಮರ್ಸ್ ಇದು ಮೂವಿ ಡಿಸ್ಟ್ರಿಬ್ಯೂಷನ್ ಮಾಡೋ ಐಡಿಯಾ ಅವರಿಗೆ ಇರುವ ಕಾರಣ ನಮಗೆ ಅವರೊಟ್ಟಿಗೆ ಒಳ್ಳೆ ಜೆಲ್ ಆಯ್ತು. ಸೊ ನಾವು ದೊಡ್ಡ ಡಿಸ್ಟ್ರಿಬ್ಯೂಟರ್ಸ್ ಹುಡುಕ್ಲಿಕ್ಕೆ ಹೋಗ್ಲಿಲ್ಲ, ಕಮರ್ಷಿಯಲ್ ಡಿಸ್ಟ್ರಿಬ್ಯೂಟರ್ಸ್ ಹುಡುಕ್ಲಿಕ್ಕೆ ಹೋಗ್ಲಿಲ್ಲ. ನಮಗೆ ಒಳ್ಳೆ ಜೆಲ್ ಆಗೋರು, ನಮ್ಮೊಟ್ಟಿಗೆ ಒಳ್ಳೆ ಬಾಂಡ್ ಬರುವಂತ ಟೀಮನ್ನೇ ಬಿಲ್ಡ್ ಮಾಡಿದೆವು, ಅಂಥವರೊಟ್ಟಿಗೆ ಪಾರ್ಟ್ನರ್ ಆದೆವು. ಇದರೊಟ್ಟಿಗೆ ನಮಗೆ ಹಂಗ್ಯೋ ಐಸ್ ಕ್ರೀಮ್ಸ್ ಅವರು ಕಂಟೆಂಟ್ ಪಾರ್ಟ್ನರ್ಸ್ ಆಗಿ ಸಿಕ್ಕಿದ್ರು ಆಯ್ತಾ. ಅವರದ್ದು ಕಾಂಟೆಂಟ್ ಅನ್ನು ನಾವು ಅವರ ಪ್ರಾಡಕ್ಟ್ ಅನ್ನು ನಾವು 1-2 ಕಡೆ ಸೀನಲ್ಲಿ ಯೂಸ್ ಮಾಡಿದ್ದೇವೆ ಆಯ್ತಾ. ಹಾಗಾಗಿ ಅವರಿಗೂ ಪಬ್ಲಿಸಿಟಿ ಆಗಬೇಕು, ನಮಗೂ ಒಂದು ಪಾರ್ಟ್ನರ್ ಬೇಕು. ಒಂದು ಕಮ್ಯುನಿಟಿ ಬಿಲ್ಡ್ ಆಗಬೇಕು ಮೂವಿ ಅಂತ ಹೇಳಿದ್ರೆ, ಬರೀ ಹಣ ಅಲ್ಲ ಆಯ್ತಾ. ಒಂದು 4 ಜನ ನಮ್ಮೊಟ್ಟಿಗೆ ಸಪೋರ್ಟಿಗೆ ಬೇಕು ಆಯ್ತಾ. ಅದರಿಂದಾಗಿ ಒಂದು ಮೂವಿ ವಿನ್ ಆಗ್ತದೆ ಹೊರತು ಬರೀ ಹಣ ಹಾಕಿದ್ರೆ ಏನೂ ಆಗುದಿಲ್ಲ. ಬರೀ ಅಡ್ವರ್ಟೈಸ್ಮೆಂಟ್ಸ್ ಮಾಡ್ಬೋದು, ನಿಮಗೆ ಅಡ್ವರ್ಟೈಸ್ಮೆಂಟ್ ಇಂದ ಮೂವಿ ನಡೆಯೋದಿಲ್ಲ, ಪಬ್ಲಿಸಿಟಿಯಿಂದ ಮೂವಿ ನಡೀತದೆ ಆಯ್ತಾ. ಸೊ ಹಾಗಾಗಿ ನಮಗೆ ಅದು ತುಂಬಾ ಇಂಪಾರ್ಟೆಂಟ್. ನಾವು ಒಂದು ಇವತ್ತಿಗಾದ್ರೂ ನಾನು ಪಬ್ಲಿಕ್ ಹತ್ರ ಹೀಗೆ ಮಾಡ್ತಿದ್ದೇವೆ, ಪಬ್ಲಿಸಿಟಿಗೆ ಯಾರೆಲ್ಲ ಜಾಯ್ನ್ ಆಗ್ತೀರಿ ಅಂತ ಕೇಳಿದ್ರೆ ನಾವೊಂದು ಹೋರ್ಡಿಂಗ್ಸ್ ಹಾಕ್ಬೇಕು ಅಂತ ಹೊರಟೆವು. ಹೋರ್ಡಿಂಗ್ಸ್ ಹಾಕ್ಲಿಕ್ಕೆ ನಿಮಗೆ 100 ಹೋರ್ಡಿಂಗ್ಸ್ ಹಾಕ್ತೇನೆ ಅಂತ ಹೇಳಿದ್ರೆ 2-3 ಲಕ್ಷ ರೂಪಾಯಿ ಖರ್ಚುಂಟು. ಯಾರೆಲ್ಲ ಸಪೋರ್ಟ್ ಮಾಡ್ಲಿಕ್ಕೆ ರೆಡಿ ಇದೀವಿ ಅಂತ ಒಂದು ಸ್ಟೋರಿ ಹಾಕಿದ್ದು, ಸಾಧಾರಣ 200 ಜನ ನಮಗೆ ಮೆಸೇಜ್ ಮಾಡಿದ್ದಾರೆ ಆಯ್ತಾ. 200 ಜನ ಅಂತ ಹೇಳಿದ್ರೆ 100 ಜನ ಪ್ಲಸ್ ಅವ್ರದ್ದು 2-3 ಹೋರ್ಡಿಂಗ್ಸ್. ಕೆಲವರು ನಾನು ಇಷ್ಟ ಆಗ್ತೇನೆ, ನನ್ನದು ಶುಭಾಶಯ ನಿಮಗೆ ಉಂಟು ಅಂತ ಹೇಳಿ ಎಲ್ಲ ಫ್ರೆಂಡ್ಸ್ ಅವರೇ
ಕೆಲವರು ಫ್ರೆಂಡ್ಸ್, ಕೆಲವರು ಗೊತ್ತಿಲ್ಲದವರು ಮೆಸೇಜ್ ಮಾಡಿದ್ದಾರೆ. ಸಿನಿಮಾ ಲವರ್ಸ್ ಅಂತ. ಸಿನಿಮಾ ಲವರ್ಸ್ ಇರ್ಬೋದು, ಅಥವಾ ತುಳುನಾಡಿನ ಮೇಲೆ ಪ್ರೀತಿ ಇರೋರು, ಮಂಗಳೂರಿನ ಕಂಟೆಂಟ್ನ ಮೇಲೆ ಪ್ರೀತಿ ಇರೋರು, ನಮ್ಮತನದ ಮೇಲೆ ಒಂದು ಸ್ವಾಭಿಮಾನದ ಮೇಲೆ ಏನು ಪ್ರೀತಿ ಇರೋರು, ಹಾಗೆ ತುಂಬ ಜನ ಮೆಸೇಜ್ ಮಾಡಿದ್ದಾರೆ. ಹಾಗಾಗಿ ಅದೆಲ್ಲ ನೋಡುವಾಗ ನಮಗೆ ಏನಾಗ್ತದೆ ಅಂದರೆ ತುಂಬ ಕಾನ್ಫಿಡೆನ್ಸ್ ಕೊಡ್ತದೆ. ನೀವು ಜನರೊಟ್ಟಿಗೆ ಬೆರೆತೆ ಸಿನಿಮಾ ಮಾಡಬೇಕು. ದುಡ್ಡಿನೊಟ್ಟಿಗೆ ಬೆರೆತು ಸಿನಿಮಾ ಮಾಡಿದರೆ ಯು ಕ್ಯಾನ್ ಓನ್ಲಿ ಡೂ ಅಡ್ವರ್ಟೈಸ್ಮೆಂಟ್. ಆಯ್ತಾ, ಪಬ್ಲಿಸಿಟಿ ಅಂತ ಹೇಳೋದು ಬೇರೆ. ಪಬ್ಲಿಸಿಟಿ ಅಂತ ಹೇಳೋದು ಪಬ್ಲಿಕ್ಕಿಂದಲೇ ಬರೋದು. ಆಯ್ತಾ, ಆ ಪ್ರೀತಿ ನಮಗೆ ಅಲ್ಲಿಂದಲೇ ಬರಬೇಕು. ಹಾಗಾಗಿ ಅದರ ಮೇಲೆ ನಾವು ಯೋಚನೆ ಮಾಡಿದೆ. ಸೊ ಪಬ್ಲಿಸಿಟಿ ಬಿಲ್ಡ್ ಮಾಡಬೇಕಾದ್ರೆ ನಮಗೆ ಬಜೆಟ್ ಇದು ಕನ್ಸ್ಟೆಂಟ್ ಬರೋದಿಲ್ಲ. ರಿಲೀಸ್ ಮಾಡ್ಲಿಕ್ಕೆ ಏನು ಬಜೆಟ್ ಬೇಕು, ಮಿನಿಮಮ್ ಅಡ್ವರ್ಟೈಸ್ಮೆಂಟ್ ಮಾಡ್ಲಿಕ್ಕೆ ಏನು ಬಜೆಟ್ ಬೇಕು, ಮತ್ತು ನನಗೆ ಗೊತ್ತಿರೋ ಡಿಜಿಟಲ್ ಮಾರ್ಕೆಟಿಂಗ್ ಒಂದು ಸ್ವಲ್ಪ ಉಂಟು, ಅದನ್ನು ಮಾಡ್ಲಿಕ್ಕೆ ಏನು ಬಜೆಟ್ ಬೇಕು. ಸೊ ಇದನ್ನು ಯೋಚನೆ ಮಾಡ್ತೇವೆ ನಾವು ಮೂವಿ ರಿಲೀಸ್ ಮಾಡ್ಲಿಕ್ಕೆ ಹೊರಟಿರೋದು. ಹಾಗಾಗಿ ಕೋಟಿ ಗಟ್ಟಲೆಯ ಸಿನಿಮಾ ಅಲ್ಲ, ಆದರೂ ಕೂಡ ಇದರಲ್ಲಿ ಹಾಕಿದ ಕಂಟೆಂಟ್ ಓರಿಯೆಂಟೆಡ್ ಫಿಲಮ್ ಆದರೂ ಕೂಡ ಇದರಲ್ಲಿ ಹಾಕಿದ ಎಫರ್ಟ್, ಇದರಲ್ಲಿ ಹಾಕಿದ ಟೈಮ್, ಇದನ್ನೆಲ್ಲ ನೀವು ಕನ್ಸಿಡರ್ ಮಾಡಿದರೆ, ಟೈಮ್ ಈಸ್ ಮನಿ ಅಂತ ನೀವು ಕನ್ಸಿಡರ್ ಮಾಡಿದರೆ, ಇದು ಖಂಡಿತ ಒಂದು 2-3 ಕೋಟಿಯ ಸಿನಿಮಾ. ನಿಮ್ಮ ಟೈಮ್ ಎಲ್ಲ ಹೌದಂದ್ರೆ ಪ್ರತಿಯೊಬ್ಬರದ್ದು ಟೈಮ್. ಆಯ್ತು, ಈಗ ಒಬ್ಬ ಕಲರಿಸ್ಟ್ ಅದರಲ್ಲಿ ಟೈಮ್ ಹಾಕಿದ್ದಾನೆ, ಸರ್ ಇದು ಒಳ್ಳೆ ಬಜೆಟ್ ಇದು ಸಿನಿಮಾ, ನಾನು ಸಾಧಾರಣ ಎಷ್ಟು ಟೈಮ್ ಕೊಟ್ಟಿದ್ದೀರಿ ನೀವು? 3-3.5 ವರ್ಷ ಸಿನಿಮಾಗೆ ಹೋಗಿದೆ. ಆಯ್ತಾ, ಒಂದು ಸ್ಕ್ರಿಪ್ಟಿಂಗ್ ಇಂದ ಹಿಡಿದು ಕೂತ್ರೆ ನನ್ನದೊಬ್ಬನೇ ಟೈಮ್ ಹೇಳ್ತಾ ಇಲ್ಲ ನಾನು, ಇಡೀ ಟೀಮ್ ಇದು ಟೈಮ್. ನನ್ನದೊಬ್ಬನೇ ಟೈಮ್ ಬಿಡಿ, ನನ್ನೊಬ್ಬನ ಟೈಮ್ ಹಾಕಿದ್ರೆ ಬಿಡಿ, ನಾನೊಬ್ಬ ಸಿನಿಮಾದ ಹುಚ್ಚ ಏನೋ ಮಾಡಿದ್ದಾನೆ ಅಂತ ಬಿಡಿ, ಆಯ್ತಾ. ಬಟ್ ಉಳಿದವ್ರದ ಟೈಮಿಗೆ ಅದಕ್ಕೂ ತುಂಬ ವ್ಯಾಲ್ಯೂ ಉಂಟು. ಎಷ್ಟೋ ಜನ ಆರ್ಟಿಸ್ಟ್ಗಳು ಒಂದೇ ₹1 ಕಮ್ಮಿ ಆದರೂ ತೊಂದರೆ ಇಲ್ಲ ಅಂತ ಅಂದ್ಕೊಂಡು, ಅದೇ, ಅಥವಾ ನಾವು ಕೊಟ್ಟ ದುಡ್ಡಿಗೆ, ಅಥವಾ ಅವರು ಕೇಳದೆ ದುಡ್ಡು ಕೊಟ್ಟ, ನಾವು ಕೊಟ್ಟಿದ್ದೇವೆ ಎಲ್ಲರೂ ಸಂಭಾವನೆ ಕೊಟ್ಟಿದ್ದೇವೆ, ಬಟ್ ದೊಡ್ಡ ಸಂಭಾವನೆ ಅಲ್ಲ. ಆದರೂ ಕೂಡ ಅವರದ್ದೇ ವೆಹಿಕಲಲ್ಲಿ ಪೆಟ್ರೋಲ್ ಖರ್ಚು ಮಾಡಿಕೊಂಡು ಬಂದು, ಪುನಃ ಡಬ್ಬಿಂಗಿಗೆ ಬಂದು, ಪುನಃ ಈಗ ಪಬ್ಲಿಸಿಟಿಗೆ ಪುನಃ ಬಂದು ಅವ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೊಂದು ದೊಡ್ಡ ಬೆಲೆ ಉಂಟು. ಸೊ ಆಯ್ತು, ಅದನ್ನೆಲ್ಲ ನಾವು ಕನ್ಸಿಡರ್ ಮಾಡಬೇಕು. ಬರೀ ನಾವು ಬುಕ್ಕಲ್ಲಿ ಬರ್ದದ್ದಲ್ಲ, ಆಯ್ತಾ. ಸೊ ಬುಕ್ಕಲ್ಲಿ ಬರ್ದದ್ದು ಒಂದು ಬಜೆಟ್, ಆಯ್ತಾ, ಅದೊಂದು ಒಳ್ಳೆ ಬಜೆಟಲ್ಲಿ ಮೂವಿ ಮಾಡಿದ್ದೇವೆ. ಇದನ್ನು ಬಿಟ್ಟು ಹಾಕಿದ ಎಫರ್ಟ್ ಇರ್ಬೋದು, ಅಥವಾ ಹಾಕಿದ ಟೈಮ್ ಇರ್ಬೋದು, ಇದನ್ನು ಕೂಡ ನಾವು ನೋಡಿದರೆ ಎಷ್ಟೆಷ್ಟೋ ಕೋಟಿಯ ಸಿನಿಮಾ ಆಯಿತು.